ಆತ್ಮೀಯ ವೀಕ್ಷಕ ಬಾಂಧವರೇ, ಪುಸಕುರಳ ವಿಶೇಷ ಮಾತುಕತೆ ಕಾರ್ಯಕ್ರಮ ಚೂಂತಾರು ಸರೋಜಿನಿ ಭಟ್ ಪ್ರತಿಷ್ಠಾನ ರಿಜಿಸ್ಟರ್ಡ್ ಮಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ಈ ಕಾರ್ಯಕ್ರಮವನ್ನು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು ಪ್ರತಿ ವಾರ ಪುಸಕುರಲ್ನಲ್ಲಿ ನಡೆಸಿಕೊಡ್ತಾ ಇದ್ದಾರೆ. ಆರೋಗ್ಯದ ಮಾಹಿತಿ, ಅದರ ಜೊತೆಗೆ ಇತರ ಸಾಮಾಜಿಕ ಕಳಕಳಿಯ ಮಾಹಿತಿಗಳನ್ನು ಈ ಕಾರ್ಯಕ್ರಮದಲ್ಲಿ ನಾವು ಹಂಚಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಾವು ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರನ್ನು ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಸ್ವಾಗತ ಡಾಕ್ಟರ್. ನಮಸ್ಕಾರ ಡಾಕ್ಟ್ರೇ, ಈ ವಾರದಲ್ಲಿ ಒಂದು ಅಪಸ್ಮಾರ ಜಾಗೃತಿ ದಿನ ಅಂತ ಒಂದು ಆಚರಣೆ ಆಯಿತು. ಈ ಅಪಸ್ಮಾರ ಕಾಯಿಲೆಯ ಬಗ್ಗೆ ನಾವು ಬೇರೆ ಬೇರೆ ರೀತಿಯ ಮಾತುಗಳನ್ನು ಕೇಳ್ತೇವೆ. ಅಪಸ್ಮಾರ ಪೀಡಿತರು ಅವರು ತಕ್ಷಣ ಒಂದೊಮ್ಮೆಗೆ ಬೀಳುವುದು, ಅವರಿಗೆ ಕಬ್ಬಿಣದ ಕೀಲಿ ಕೊಡುವುದು, ಕೀಲಿ ಕೈಯನ್ನು ಕೊಡುವುದು, ಇಂಥದ್ದೆಲ್ಲ ನಾವು ನೋಡ್ತಾ ಇದ್ದೇವೆ. ಈಗ ಈ ಅಪಸ್ಮಾರ ಜಾಗೃತಿ ದಿನ ಆಗಬೇಕಿದ್ರೆ ಅಪಸ್ಮಾರ ಅಂದರೆ ಏನು? ನೋಡಿ, ಅಪಸ್ಮಾರ ಅಂತ ಹೇಳಿದರೆ ಈ ಮೆದುಳು ಕೇಂದ್ರೀಯ ನರಮಂಡಲಕ್ಕೆ ಸಂಬಂಧಿಸಿದಂಥ ಒಂದು ರೋಗ. ನಮ್ಮ ದೇಹದ ಎಲ್ಲ ಬಾಡಿಯನ್ನು ಕಂಟ್ರೋಲ್ ಮಾಡೋದು ನಮ್ಮ ಮೆದುಳು. ನಮ್ಮ ಏನು ಹೇಳ್ತಾರೆ, ನಾವು ಅದನ್ನು ಸೆಂಟರ್ ಅಂತ ಹೇಳ್ತೇವೆ. ಅಲ್ಲಿಂದ ನಮ್ಮ ದೇಹದ ಎಲ್ಲ ಕ್ರಿಯೆಗಳನ್ನು, ನಾವು ನಡೆದಾಡುವುದು, ನಮ್ಮ ಎಲ್ಲ ಮಾನಸಿಕ ಕ್ರಿಯೆಗಳನ್ನು ಅದು ಕಂಟ್ರೋಲ್ ಮಾಡುವಂಥದ್ದು. ಹೌದು ಮೈನ್ ಪೋರ್ಷನ್ ಅದು. ಸೊ ಅಲ್ಲಿಂದ ಏನಾಗ್ತದೆ ಅಂತ ಹೇಳಿದರೆ ಬೇರೆ ಬೇರೆ ರೀತಿಯ ಸಿಗ್ನಲ್ಗಳು ದೇಹದ ಇತರ ಅಂಗಗಳಿಗೆ ಬರುವಂಥದ್ದು, ಅದರಿಂದ ಕಂಟ್ರೋಲ್ ಆಗುವಂಥದ್ದು. ಈ ಅಪಸ್ಮಾರ ಕಾಯಿಲೆ ಇರುವವರಲ್ಲಿ ನಮ್ಮ ಈ ಸರ್ಕ್ಯೂಟ್ ಅಂತ ಹೇಳ್ತಾರೆ, ಬೇಸಿಕ್ ಸರ್ಕ್ಯೂಟ್ನಲ್ಲೇ ಪ್ರಾಬ್ಲಮ್ ಉಂಟಾಗುವಂಥದ್ದು. ಕೇಂದ್ರೀಯ ನರಮಂಡಲದ ಅತ್ಯಂತ ಚಿಕ್ಕ ಸೆಲ್ಗಳು, ಏನು ನ್ಯೂರಾನ್ ಅಂತ ನಾವು ಹೇಳ್ತೇವೆ ನಮ್ಮ ವೈಜ್ಞಾನಿಕವಾದ ಭಾಷೆಯಲ್ಲಿ, ಈ ನ್ಯೂರಾನ್ಗಳು ಇದನ್ನೆಲ್ಲ ಕಂಟ್ರೋಲ್ ಮಾಡುವುದು. ಈ ಸೆಲ್ಗಳಲ್ಲಿ ಏನು ಇಲೆಕ್ಟ್ರಿಸಿಟಿ ಪೊಟೆನ್ಷಿಯಲ್ ಆಗ್ತದಲ್ಲ, ಅದು ಜನ್ರೇಟ್ ಆಗಿ ಈ ನರಗಳ ಮುಖಾಂತರ ದೇಹದ ಬೇರೆ ಬೇರೆ ಭಾಗಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಇಲ್ಲಿ ಕಾರಣ ಇಲ್ಲದೆ, ಯಾವುದೇ ರೀಸನ್ ಇಲ್ಲದೆ ಇಲ್ಲಿ ಸಡನ್ನಾಗಿ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಜಾಸ್ತಿಯಾಗಿ ಎಕ್ಸೈಟ್ ಆಗಿ ಏನು ತೊಂದರೆಗಳು ಉಂಟಾಗ್ತದೆ, ಇದು ನಾವು ಕ್ಲಿನಿಕಲಿ ದೇಹದಲ್ಲಿ ಈ ರೀತಿಯ ಪಿಟ್ಸ್ ಅಂತ ಹೇಳ್ತೇವೆ. ಸಾಮಾನ್ಯ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ ಆಗಿ ಪಿಟ್ಸ್ ಬತ್ತನ್ ಅಂತೇಳಿ, ಸಡನ್ನಾಗಿ ಬಾಡಿ ವೈಲೆಂಟಾಗಿ ಎಗ್ರೆಸಿವ್ ಆಗಿ ಶೇಕ್ ಆಗುವಂಥದ್ದು, ಮತ್ತು ಬಾಯಿಯಲ್ಲಿ ಜೊಲ್ಲು ರಸ ಹರಿದು ಬರುವಂಥದ್ದು. ಒಂದು 5 ನಿಮಿಷ ಜೋರಾಗಿ ಮೈಕೈಯೆಲ್ಲ ಶೇಕ್ ಆಗಿ ಶಿವರಿಂಗ್ ಆಗಿ ಒಂದು 5 ನಿಮಿಷ ಆದ 3 ರಿಂದ 4 ನಿಮಿಷ ಆದ ನಂತರ ಅವರಲ್ಲೇ ಡೀಪ್ ಸ್ಲೀಪ್, ನಿದ್ದೆಗೆ ಹೋಗುವಂಥದ್ದು. ಇದನ್ನು ಅಪಸ್ಮಾರ ರೋಗ ಅಂತ ಹೇಳ್ತೇವೆ, ಪಿಟ್ಸ್ ಅಂತ ಹೇಳ್ತೇವೆ, ಎಪಿಲೆಪ್ಸಿ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳುವಂಥದ್ದು. ಇದರ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ, ನಮ್ಮದು ಡೆವಲಪಿಂಗ್ ಕಂಟ್ರಿ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವಂಥ ದೇಶಗಳಲ್ಲಿ ಸಾಕಷ್ಟು ಅಜ್ಞಾನ, ಅನಕ್ಷರತೆ, ಮೂಢನಂಬಿಕೆ, ಬಡತನ ಇಂಥ ಇರುವ ಕಂಟ್ರಿಗಳಲ್ಲೆಲ್ಲ ಏನಾಗಿದೆ ಅಂದರೆ ಇದರ ಬಗ್ಗೆ ಜನರಲ್ಲಿ ಒಂದು ರೀತಿಯ ಮೂಢನಂಬಿಕೆಗಳೇ ಜಾಸ್ತಿ. ಇಂತಹ ಅಪಸ್ಮಾರ ಬಂದಾಗ ಅದು ಯಾಕೆ ಬಂದಿದೆ, ಏನು ಬಂದಿದೆ ಅನ್ನೋದ್ರ ಬಗ್ಗೆದಕ್ಕಿಂತ ಜಾಸ್ತಿ ಅದು ಏನೋ ದೇವರು ಮುನಿದುಕೊಂಡಿದ್ದಾರೆ ಅಂಥೇಳಿ ಗ್ರಾಮೀಣ ಪ್ರದೇಶಗಳಲ್ಲಿ ಇನ್ನೂ ಸಹ ದೇವರಿಗೆ ಹರಕೆ ಹೊರುವುದು, ದೇವರುಗಳ ಬಗ್ಗೆ ಮೈ ಮೇಲೆ ಬಂದಿದೆ ಅಂತ ನಂಬಿಕೆ ಇಡುವುದು, ಇಂತಹದ್ದೆಲ್ಲ ಮಾಡ್ತಾರೆ. ದೈವಭಕ್ತನ ಅಂತೇಳಿ ಈ ರೀತಿ ಒಂದು ಗ್ರಾಮೀಣ ಜನರಲ್ಲಿ ಇನ್ನೂ, ನಮ್ಮ ದಕ್ಷಿಣ ಕನ್ನಡದಲ್ಲಿ ಆ ರೀತಿ ಇಲ್ಲ, ಮತ್ತು ಇನ್ನೂ ಉತ್ತರ ಕರ್ನಾಟಕದಲ್ಲೆಲ್ಲ ಈ ರೀತಿಯ ಭಾವನೆ, ತೀರಾ ಗ್ರಾಮೀಣ ಪರಿಸರದಲ್ಲಿ ಈಗಲೂ ಅಂತಹ ನಂಬಿಕೆಗಳಿವೆ. ಖಂಡಿತವಾಗಿ ಇದೆ. ಇದ್ರ ಬಗ್ಗೆ ಒಂದು ಜನರಲ್ಲಿ ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ನಡಿಬೇಕು. ನಾವು ವೈದ್ಯರಾಗಿ ನಮಗೊಂದು ಸಾಮಾಜಿಕ ಹೊಣೆಗಾರಿಕೆ ಇದೆ. ಅದು ಯಾಕೆ ಬರ್ತದೆ, ಬಂದಾಗ ಏನು ಮಾಡಬೇಕು, ಬಂದಾಗ ಏನು ಮಾಡಬಾರ್ದು, ಇದು ಪ್ರತಿಯೊಬ್ಬ ಮನುಷ್ಯನೂ ಸಹ ತಿಳಿದುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ ಎಲ್ಲ ಕಡೆ ವೈದ್ಯರು ಸಿಗುವುದಿಲ್ಲ. ಕೆಲವೊಂದು ವಿಚಾರಗಳನ್ನು ಸಾಮಾನ್ಯ ಜನ ಸಹ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ವೈದ್ಯರೇ. ಅಂದರೆ ಸಾಮಾನ್ಯ ಜ್ಞಾನ ಇದ್ದರೆ, ಕಾಮನ್ ಸೆನ್ಸ್ ಇದ್ದರೆ, ಇಂತಹ ಬಂದಾಗ, ಪಿಟ್ಸ್ ಬಂದಾಗ ಅಥವಾ ಎಪಿಲೆಪ್ಸಿ ಅಟ್ಯಾಕ್ ಆದಾಗ, ಅಪಸ್ಮಾರ ಆದಾಗ ಏನೇನು ಮಾಡಬೇಕು, ಮಾಡಬಾರದು ಅನ್ನೋದರ ಬಗ್ಗೆ ಜನರಲ್ಲಿ ನಾವು ಜಾಗೃತಿ ಮೂಡಿಸುವುದು ನಮ್ಮ ಕರ್ತವ್ಯ. ಈ ನಿಟ್ಟಿನಲ್ಲಿ ಏನಾಯಿತು ಅಂತ ಹೇಳಿದರೆ, ಒಂದು ಜನರಲ್ಲಿ ಜಾಗೃತಿ ಮೂಡಿಸಲಿಕ್ಕೆ ಸಾಮಾನ್ಯವಾಗಿ ವಿಶ್ವದಾದ್ಯಂತ ಫೆಬ್ರವರಿ 9ರಂದು ನಾವು ಅಪಸ್ಮಾರ ದಿನ ಅಂಥೇಳಿ, ಎಪಿಲೆಪ್ಸಿ ಡೇ ಅಂಥೇಳಿ ಒಂದು ಆಚರಣೆಯನ್ನು ನಾವು ಮಾಡ್ತೇವೆ. ಇದು ಪ್ರತಿ ವರ್ಷ ಮಾಡುವಂಥದ್ದು. ಯಾಕೆಂದರೆ ಜನರಿಗೆ ಇಂಥದ್ದೊಂದು ರೋಗ ಇದೆ, ಈ ರೋಗ ಬಂದಾಗ ಈ ರೀತಿ ಆಗ್ತದೆ. ಬೇಸಿಕಲಿ ಜನರಲ್ಲಿ ಜಾಗೃತಿ ಮೂಡಿಸುವುದು, ಅದರಲ್ಲಿ ಈ ಮೂಢನಂಬಿಕೆಗಳ ಬಗ್ಗೆ, ಅಪನಂಬಿಕೆಗಳನ್ನು ತೊಡೆದು ಹಾಕಲಿಕ್ಕೆ ಮಾಡುವಂಥ ಕಾರ್ಯಕ್ರಮ, ಜನರಿಗೆ ತಿಳುವಳಿಕೆ ಕೊಡುವಂತಹ ಕಾರ್ಯಕ್ರಮ. ಹೌದು, ಜನರಿಗೆ ಅಜ್ಞಾನವನ್ನು ತೊಲಗಿಸಿ ಜ್ಞಾನವನ್ನು ನೀಡಿ
ಈ ರೀತಿ ತೊಂದರೆಯಿಂದ ಈ ರೀತಿ ಕಾಯಿಲೆ ಬರ್ತದೆ ಅನ್ನೋ ಒಂದು ಮಾಹಿತಿ ನೀಡುವ ಕಾರ್ಯಕ್ರಮ. ಪಿಡ್ಸ್ ಅಂತ ಹೇಳಿದರೆ ಅದು ದೈವ ದೇವರಿಂದ ಬರುವಂತಹ ಕಾಯಿಲೆ ಅಲ್ಲ, ಅದು ನಮ್ಮ ಒಳಗಿರುವಂತಹ ಒಂದು ದೋಷದಿಂದ, ಅದರಲ್ಲೂ ನರಮಂಡಲದ ದೋಷದಿಂದ ನಮಗೆ ಬರುವಂತಹ ಒಂದು ಕಾಯಿಲೆ ಅದು. ಹೌದೌದು. ಏನಾಗ್ತದೆ ಅಂತ ಹೇಳಿದರೆ, ಒಂದು ರೋಗವನ್ನು ಚಿಕಿತ್ಸೆ ಮಾಡಲಿಕ್ಕೆ ಆ ರೋಗ ಯಾಕೆ ಬಂದಿದೆ ಅಂತ ಜನರಿಗೆ ಅರ್ಥ ಆದರೆ ನಾವು ವೈದ್ಯರಿಗೆ ನಮ್ಮ ಕೆಲಸ ಸುಲಭ ಆಗ್ತದೆ. ಈಗ ನಾವು ಕೊಟ್ಟ ಔಷಧಿ ಅವರಿಗೆ ನಾಟಬೇಕು ಅಂತೇಳಿ ಆದರೆ ಅದು ಯಾಕೆ ಬಂದಿದೆ ಅಂತ ಅವರಿಗೆ ಅರಿವಾಗಬೇಕು. ಅವರು ನಂಗೆ ದೇವರಿವತ್ತನ್ನು ಅಂತ ಹೇಳಿದೆ ನಾವು ಔಷಧಿ ಕೊಟ್ಟರೆ ಈ ನಂಬಿಕೆಯಲ್ಲಿ ಇರದಿದ್ದರೆ ನಮ್ಮ ಚಿಕಿತ್ಸೆಗೆ ಸಹ ಯಾವುದೇ ಪರಿಣಾಮಕಾರಿಯಾಗಿ ಅಂತ ರಿಸಲ್ಟ್ ಬರುವುದಿಲ್ಲ. ಈ ಕಾರಣದಿಂದ ಜಾಗೃತಿ ಮೂಡಿಸುವುದು ಮೊದಲು ನಡಿಬೇಕು, ಆ ನಂತರ ಚಿಕಿತ್ಸೆ ಮಾಡುವಂಥದ್ದು. ಈಗ ಅಪಸ್ಮಾರ ದಿನ ಅಂತ ಆಚರಣೆ ಆಗ್ತಾ ಉಂಟು. ಹೌದು. ಯಾವಾಗ ಇದು ಆಚರಣೆ? ಫೆಬ್ರವರಿ 9ರಂದು ಅಪಸ್ಮಾರ ದಿನ ಅಂತೇಳಿ, ಆನಂತರ ಮಾರ್ಚ್ 26ರಂದು ವಿಶ್ವದಾದ್ಯಂತ ಈ ಅಪಸ್ಮಾರ ತಿಳುವಳಿಕಾ ದಿನ ಅಂತೇಳಿ, ಅವೇರ್ನೆಸ್ ಡೇ, ಎಪಿಲೆಪ್ಸಿ ಅವೇರ್ನೆಸ್ ಡೇ. ಇದಕ್ಕೊಂದು ಸಣ್ಣ ಹಿಸ್ಟ್ರಿ ಇದೆ. 2008ರಲ್ಲಿ ಅಮೇರಿಕಾದಲ್ಲಿ ಒಬ್ಬಳು ಹುಡುಗಿ, ಕೆನಡಾ ದೇಶದಲ್ಲಿ ಒಬ್ಬಳು, ಅವಳ ಹೆಸರು ಕ್ಯಾಸಿಡಿ ಮೆಗಾನ್ ಅಂತ ಹೇಳಿ ಅವಳ ಹೆಸರು. ಸಣ್ಣ ಹುಡುಗಿ, 8 ವರ್ಷದ ಹುಡುಗಿ. ಅವಳಿಗೆ ಈ ಪಿಟ್ಸ್ ಅಪಸ್ಮಾರ ಬರುವಂಥದ್ದು ರೆಗ್ಯುಲರ್ ಆಗಿ. ಇದು ಒಂದು ಅಪಸ್ಮಾರ ಬಂದರೆ ಅದು ಕಂಟಿನ್ಯೂಸ್ ಆಗಿ ಬರ್ತಾ ಇರ್ತದೆ. ನಿರಂತರವಾಗಿ ಔಷಧಿ ತಗೊಂಡು ಅದನ್ನು ಕಂಟ್ರೋಲ್ ಮಾಡುವಂಥ ಒಂದು ವ್ಯವಸ್ಥೆ. ಅದಕ್ಕೆ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ, ಇದನ್ನು ಕಂಟ್ರೋಲ್ ಮಾಡುವಂಥದ್ದು, ಅದು ಬರದಂತೆ ತಡೆಯುವಂಥ ಒಂದು ಪ್ರಕ್ರಿಯೆ ಮಾಡ್ತಾ ಇರಬೇಕಾಗತ್ತೆ. ಈ ಮಗುವಿಗೆ ಶಾಲೆಯಲ್ಲೆಲ್ಲ ಈ ಪಿಟ್ಸ್ ಬರುವಾಗ, ಎಪಿಲೆಪ್ಟಿಕ್ ಅಟ್ಯಾಕ್ ಬಂದಾಗ ಮಕ್ಕಳೆಲ್ಲ ಅವಳನ್ನು ದೂರ ಮಾಡಲಿಕ್ಕೆ ಶುರು ಮಾಡಿದ್ಲು. ನ್ಯಾಚುರಲ್ ಅದು. ಯಾಕೆಂದರೆ ಸಡನ್ನಾಗಿ ವೈಲೆಂಟಾಗಿ ಬಾಡಿ ಶೇಕ್ ಆಗಿ ನೆಲದಲ್ಲಿ ಬಿದ್ದು ಹೊರಳಾಡೋದು, ಬಾಯಿಯಲ್ಲಿ ಜೊಲ್ಲು ರಸ ಹರಿದು ಬರುವಾಗ ನೋಡಲಿಕ್ಕೆ ಸಹ ಒಂದು ರೀತಿಯ ವಿಶೇಷ ಭಾವನೆ ಬರ್ತದೆ. ನೋಡುವಾಗ ಒಂದು ವಿಕಾರ ಕಾಣ್ತದೆ ಮತ್ತು ಹೆದರಿಕೆ ಹುಟ್ಟುತ್ತದೆ ಅವರ ಆ ರೀತಿಯ ವರ್ತನೆಗಳೆಲ್ಲವೂ. ಮತ್ತು ಅವರ ಕೋಮದ ಹಾಗೆ, ಏನು ಗೊತ್ತಿಲ್ಲದವರ ಹಾಗೆ ಬಿದ್ದುಕೊಳ್ತಾರೆ. ಒಂದು ಅದಾದ ನಂತರ ಒಂದು ಅರ್ಧ ಗಂಟೆ ಏನು ಯಾವುದಕ್ಕೂ ರೆಸ್ಪಾಂಡ್ ಮಾಡೋದಿಲ್ಲ. ಈ ಹುಡುಗಿಗೆ ಅನಿಸ್ತು, ನಾವು ಏನಾದರೂ ಮಾಡಬೇಕು ಅಂತ ಹೇಳಿ. ಸೊ ಆ ಹುಡುಗಿ ಏನು ಮಾಡಿದ್ಲು, ಅವಳ ತಾಯಿ ಹತ್ರ, ಆಂಜೆಲಿನಾ ಕ್ಯಾಸಿಡಿ ಮೆಗಾನ್ ಅಂತ ಅವಳ ತಾಯಿ ಹತ್ರ ಹೇಳಿದರು, ನಾವೇನಾದರೂ ಮಾಡಬೇಕಮ್ಮ ಅಂಥೇಳಿ. ಆಗ ಇವರ ತಲೆಯಲ್ಲಿ ಹುಟ್ಕೊಂಡದ್ದು ಜಾಗೃತಿ ಮೂಡಿಸುವ ಕೆಲಸ ಮಾಡಬೇಕು ಅಂತೇಳಿ. ಈ ಮಗುವಿನ ತನ್ನ ಐಡಿಯಾವನ್ನು ತಾಯಿ ಹತ್ರ ಹೇಳಿ ಅವಿಬ್ಬರೂ ಸೇರಿಕೊಂಡು ಎಪಿಲೆಪ್ಟಿಕ್ ಅಸೋಸಿಯೇಷನ್ ಅಂತಿದೆ, ಅಮೇರಿಕನ್ ಅಸೋಸಿಯೇಷನ್, ಅವರು ಈ ಆಚರಣೆಯನ್ನು 2008ರಲ್ಲಿ ಮಾರ್ಚ್ 26ರಂದು ಈ ಆಚರಣೆಯನ್ನು ಜಾರಿಗೆ ತಂದರು. ಇದಾದ ನಂತರ ಪ್ರತಿ ವರ್ಷ ಮಾರ್ಚ್ 26ರಂದು ವಿಶ್ವದಾದ್ಯಂತ ಜಾಗೃತಿ ಜಾಥಾ ಇರ್ಬೋದು, ಈ ಥರ ಮಾಹಿತಿ ಕಾರ್ಯಕ್ರಮಗಳಿರ್ಬೋದು, ಅಥವಾ ಬರವಣಿಗೆಗಳ ಮೂಲಕ, ಸ್ಟ್ರೀಟ್ ಪ್ಲೇಗಳ ಮೂಲಕ, ಬೀದಿ ನಾಟಕಗಳು ಮತ್ತು ಬೇರೆ ಬೇರೆ ದೃಶ್ಯ ಮಾಧ್ಯಮಗಳ ಮುಖಾಂತರ ಈ ರೀತಿ ಆದಾಗ ಈ ರೀತಿ ಮಾಡಬೇಕು, ಈ ರೀತಿ ಮಾಡಬಾರ್ದು ಎನ್ನುವ ಮಾಹಿತಿ ನೀಡುವ ಕಾರ್ಯಕ್ರಮ ಮಾಡಲಿಕ್ಕೆ ಶುರು ಮಾಡಿ ಜನರಲ್ಲಿ ಒಂದು ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇಡೀ ಮಾರ್ಚ್ ತಿಂಗಳನ್ನು ನಾವು ಎಪಿಲೆಪ್ಸಿ ಅವೇರ್ನೆಸ್ ಮಂತ್ ಅಂತ ಹೇಳಿ ಮಾಡ್ತಾ ಇದ್ದೇವೆ. ಈ ರೀತಿ ಮಾಡಿ ಜನರ ಮೂಢನಂಬಿಕೆಗಳನ್ನು ತೊಡೆದು ಹಾಕಿ ಜನರಲ್ಲಿ ಮಾಹಿತಿ ನೀಡಿ ಅವರನ್ನು ಇದರ ಬಗ್ಗೆ ಅರಿವು ಮೂಡಿಸುವಂಥ ಕಾರ್ಯಕ್ರಮ ನಾವು ಮಾಡ್ತಾ ಇರುವಂಥದ್ದು. ಜನರಲ್ಲಿ ಜಾಗೃತಿ ಮೂಡಬೇಕಿದ್ರೆ ಕಾರ್ಯಕ್ರಮಗಳ ಬಗ್ಗೆ ನಿರಂತರವಾಗಿ ಅವರಿಗೆ ನಾವು ಮಾಹಿತಿ ಕೊಡ್ತಾ ಇರಬೇಕು. ಅಪಸ್ಮಾರ ಎನ್ನುವಂತಹ ಒಂದು ಕಾಯಿಲೆ, ಅದು ನಮ್ಮ ನರ ದೌರ್ಬಲ್ಯದಿಂದ ಬರುವಂತಹ ಕಾಯಿಲೆ. ಅದರಿಂದಾಗಿ ಜನರಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು ಎನ್ನುವಂತಹ ಈ ಒಂದು ದಿನಾಚರಣೆ ವಿಶ್ವದಾದ್ಯಂತ ಆಚರಣೆ ಆಗುತ್ತಿದೆ. ವಿಚಾರ ಇದಕ್ಕೆ ಪರ್ಪಲ್ ಡೇ ಅಂತಲೂ ಹೇಳ್ತೇವೆ. ಪರ್ಪಲ್ ಡೇ ಅಂದರೆ ಲ್ಯಾವೆಂಡರ್ ಕಲರ್, ಪರ್ಪಲ್ ಅಂದರೆ ಲ್ಯಾವೆಂಡರ್ ಕಲರ್. ಇದು ಯಾಕೆ ಅಂತ ಹೇಳಿದ್ರೆ ನೇರಳೆ ಕಲರ್. ನೇರಳೆ ಕಲರ್. ಈ ಲ್ಯಾವೆಂಡರ್ ಅನ್ನೋದು ಲ್ಯಾವೆಂಡರ್ ಫ್ಲವರ್ ಅಂತ ಇದೆ. ಇದು ಅತಿ ಎತ್ತರದ ಪರ್ವತ ಪ್ರದೇಶಗಳಲ್ಲಿ ಬೆಳೆಯುವಂಥ ಒಂದು ಹೂ. ಅದು ಚಂದ ಹೂಗದು. ಅದು ಗುಂಪು ಗುಂಪಾಗಿ ಇರುವಂಥ ಹೂ. ಅದು ಐಸೋಲೇಟೆಡ್ ಆಗಿ ಒಬ್ಬರೇ ಇರುವಂಥ ಹೂ ಅಲ್ಲ, ಅದು ಹೂಗುಚ್ಛಗಳದು. ಸೊ ಅದು ಯಾಕೆ ಈ ಲ್ಯಾವೆಂಡರ್ ಕಲರನ್ನು ಸಿಲೆಕ್ಟ್ ಮಾಡಿದರು, ಯಾಕೆ ಈ ಲ್ಯಾವೆಂಡರ್ ಹೂವನ್ನೇ ಸಿಲೆಕ್ಟ್ ಮಾಡಿದ್ರು, ಅದಕ್ಕೊಂದು ಇತಿಹಾಸ ಇದೆ. ಈಗ ನೋಡಿ, ಈ ಸಾಮಾನ್ಯವಾಗಿ ಎಪಿಲೆಪ್ಸಿ ಬಂದವರು ನಾವು ಅವರನ್ನು ಐಸೋಲೇಟ್ ಮಾಡ್ತೀವಿ, ಸಮಾಜದ ಮುಖ್ಯವಾಹಿನಿಯಿಂದ ಬದಿಗೆ ಸರಿಸಿ ಅವರನ್ನು ದೂರ ಇಡ್ತೀವಿ, ಅವರನ್ನು ಒಟ್ಟಿಗೆ ಸೇರಿಸ್ಕೊಳ್ಳಲ್ಲ. ಈ ಲ್ಯಾವೆಂಡರ್ ಹೂ ನೂರಾರು ಹೂಗಳು ಒಟ್ಟಿಗಿರುವ ಕಾರಣ ಈ ಲ್ಯಾವೆಂಡರ್ ಹೂ ಹೇಗೆ ಒಟ್ಟು ಗುಂಪು ಗುಂಪಾಗಿ ಇರ್ತದೋ ಹಾಗೆ ಈ ಎಪಿಲೆಪ್ಸಿ ಇರುವವರನ್ನ ನಾವು ನಮ್ಮ ಸಮಾಜದ ಮುಖ್ಯವಾಹಿನಿಗೆ ಸೇರಿಸಿಕೊಳ್ಬೇಕು, ಅವರು ಇತರರ ಜೊತೆ ಬೆರೀಬೇಕು ಅನ್ನೋ ಉದ್ದೇಶದಿಂದ ಈ ಮಾರ್ಚ್ 26ರಂದು ಪರ್ಪಲ್ ಡೇ ಅಂತ ಹೇಳಿ ಇದೇ ಲ್ಯಾವೆಂಡರ್ ಹೂವಿನ ಬಣ್ಣವನ್ನೇ ಹಾಕಿ ಈ ರೀತಿ ಆಚರಣೆ ಮಾಡೋದು. ಇದರಲ್ಲಿ ಸಹ ಸಮಾಜಕ್ಕೆ ಒಂದು ಸಂದೇಶ ಇದೆ. ಏನಂದರೆ, ಈ ರೀತಿ ಎಪಿಲೆಪ್ಸಿ ಬಂದವರನ್ನು ನಾವು ಸಮಾಜದ ಮುಖ್ಯವಾಹಿನಿಯಿಂದ ದೂರ ಮಾಡೋದು ಬೇಡ, ಅವರೂ ನಮ್ಮವರೇ. ಇದು ಇನ್ನೊಂದು ವಿಶೇಷ ಅಂದರೆ, ಈ ಎಪಿಲೆಪ್ಸಿ ಅನ್ನೋದು ಯಾವುದೇ ಒಂದು ಜಾತಿಗೆ, ಯಾವುದೇ ಒಂದು ಧರ್ಮಕ್ಕೆ, ಯಾವುದೇ ಒಂದು ಪಂಗಡಕ್ಕೆ ಸೇರಿದವರಿಗೆ ಬರುವುದಿಲ್ಲ. ಇಂಥದೇ ದೇಶದವರಿಗೆ, ಇಂಥದೇ ಬಣ್ಣದವರಿಗೆ, ಕಪ್ಪು ಬಣ್ಣದವರಿಗೆ, ಅಥವಾ ಮುಸ್ಲಿಮರಿಗೆ, ಹಿಂದೂಗಳಿಗೆ, ಬ್ರಾಹ್ಮಣ
ಮುಸಲ್ಮಾನರಿಗೆ ಅಂತೇಳಿ ಅದು ಭೇದ ಭಾವ ಮಾಡೋದಿಲ್ಲ, ಎಲ್ಲರಿಗೂ ಬರ್ತದೆ. ಹಾಗಿರುವಾಗ ಈ ಪರ್ಪಲ್ ಡೇ ಅಂತ ಆಚರಿಸಿ ಎಲ್ಲರನ್ನ ಅವ್ರನ್ನ ನಮ್ಮ ಜೊತೆ ಸೇರಿಸಿಕೊಳ್ಳುವ ಅಂತೇಳುವ ಉದ್ದೇಶದಿಂದ ಈ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಆತ್ಮೀಯ ವೀಕ್ಷಕ ಬಾಂಧವರೇ, ಹೊಸಕೊಡಲಿನ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈಗ ಮಾತುಕತೆಯಲ್ಲಿ ಅಪಸ್ಮಾರ ಜಾಗೃತಿ ದಿನ. ಅಪಸ್ಮಾರ ಅಂದರೆ ಏನು, ಇದರ ಬಗ್ಗೆ ನಾವು ಏನೆಲ್ಲ ಮುನ್ನೆಚ್ಚರಿಕೆ ವಹಿಸಿಕೊಳ್ಬೇಕು ಎನ್ನುವಂತಹ ಮಾಹಿತಿಯನ್ನು ನಮಗೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಅವರು ನೀಡ್ತಾ ಇದ್ದಾರೆ. ಡಾಕ್ಟರ್, ಈಗ ಅಪಸ್ಮಾರ ಜಾಗೃತಿ ದಿನಾಚರಣೆ ಮಾರ್ಚ್ 26ರಂದು ಆಚರಣೆಯಾಗುತ್ತಾ ಇರುವಂತಹ ಸಂದರ್ಭ. ಈಗ ಅಪಸ್ಮಾರ ಅಂದರೆ ಅದು ಯಾಕೆ ಬರ್ತದೆ, ಏನು ಅದು? ನೋಡಿ, ಇದೊಂದು ಕೇಂದ್ರೀಯ ನರಮಂಡಲಕ್ಕೆ ಸಂಬಂಧಿಸಿದಂಥ ರೋಗ ಅಂತ ನಾನು ಹೇಳಿದೆ. ದೇಹದ ಎಲ್ಲ ಭಾಗವನ್ನು ನಿಯಂತ್ರಿಸುವುದು ನಮ್ಮ ಮೆದುಳು. ಅದರಲ್ಲಿ ಸಣ್ಣ ಸಣ್ಣ ನರಗಳು, ಚಿಕ್ಕ ಚಿಕ್ಕ ನರಗಳು ಒಂದಕ್ಕೊಂದು ಈ ನ್ಯೂರಾನ್ಗಳ ಮುಖಾಂತರ ಇದು ಕನೆಕ್ಟ್ ಆಗಿರುವಂಥದ್ದು. ಏನಾಗ್ತದೆ ಅಂತೇಳಿದ್ರೆ, ನಮ್ಮ ದೇಹದಿಂದ ಬೇರೆ ಬೇರೆ ರೀತಿಯ ಸಿಗ್ನಲ್ಗಳು ಹೋದಾಗ ಅಲ್ಲಿ ಒಂದು ರಿಸೆಪ್ಟರ್ಗಳಂತ ಇರುತ್ತೆ. ಅಲ್ಲಿ ಈ ರಸವಾಹಕಗಳು ಅಂತೇಳಿ, ಈ ಸಂದೇಶ ವಾಹನಗಳು, ಹಿಂದೆ ಹೇಗೆ ಪಾರಿವಾಳಗಳು ಹೇಗೆ ಮೆಸೇಜನ್ನು ತೆಗೆದುಕೊಂಡು ಹೋಗ್ತಾ ಇದ್ದರು ಕಾಗದದ ಮುಖಾಂತರ, ನಮ್ಮ ದೇಹದಲ್ಲಿ ಏನಿದೆ ಅಂತ ಹೇಳಿದರೆ ಈ ರಸವಾಹಕಗಳಿದೆ. ಈ ರಿಸೆಪ್ಟರ್ಗಳಲ್ಲಿ ಈ ಅಸೆಟೈಲ್ ಕೋಲಿನ್ ಅಂಥೇಳಿ ಒಂದು ಕೆಮಿಕಲ್ ರಿಲೀಸ್ ಆಗುವಂಥದ್ದು. ಅದು ಬಂದು ರಿಲೀಸ್ ಆಗಿ ಮತ್ತು ಇನ್ನೊಂದು ರಿಸೆಪ್ಟರ್ ಇದೆ, ಗ್ಯಾಮಾ ಅಮಿನೋ ಬ್ಯೂಟರಿಕ್ ಆ್ಯಸಿಡ್ ಅಂಥೇಳಿ, ಅದು ಸಹ ಇನ್ನೊಂದು ಆ ರಸವಾಹಕಗಳನ್ನು ಕಂಟ್ರೋಲ್ ಮಾಡುವಂಥದ್ದು. ಈ ಎರಡು ಕೆಮಿಕಲ್ಗಳ ಮೇಲೆ ಒಂದು ಬ್ಯಾಲೆನ್ಸ್ ಇರಬೇಕಾಗತ್ತೆ. ಒಂದು ಕಡೆಯಿಂದ ಅಸೆಟೈಲ್ ಕೋಲಿನ್, ಇನ್ನೊಂದು ಗಾಬಾ ಅಂತ ಹೇಳುವ ರಿಸೆಪ್ಟರ್, ಅವುಗಳ ನಡುವೆ ಬ್ಯಾಲೆನ್ಸ್ ಇರಬೇಕಾಗತ್ತೆ. ಈ ಅಪಸ್ಮಾರ ಇರುವ ರೋಗಿಗಳಲ್ಲಿ ಇದರ ನಡುವಿನ ಬ್ಯಾಲೆನ್ಸ್ ತಪ್ಪಿ ಹೋಗುವಂಥದ್ದು. ಈ ಬ್ಯಾಲೆನ್ಸ್ ತಪ್ಪಿ ಹೋದಾಗ ಸಡನ್ನಾಗಿ ನಮ್ಮ ನ್ಯೂರಾನ್ಗಳು, ಸೆಲ್ಗಳು ಎಕ್ಸೈಟ್ ಆಗಿ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಏನಿದೆ ಈ ನಮ್ಮ ಅದು ಸಡನ್ನಾಗಿ ಜಾಸ್ತಿಯಾಗಿ ಹರಿವು ಉಂಟಾಗಿ, ಒಳಹರಿವು ಉಂಟಾಗಿ ಸೆಲ್ಗಳು ಎಕ್ಸೈಟ್ ಆಗುವಂಥದ್ದು. ಈ ಸಂದೇಶ ದೇಹದ ಎಲ್ಲ ಭಾಗಗಳಿಗೆ ಹೋಗಿ ಸಡನ್ನಾಗಿ ನಮ್ಮ ಸ್ನಾಯುಗಳು ಸೆಟೆದು ನಿಲ್ಲುವಂಥದ್ದು. ಒಂದು ರೀತಿಯಲ್ಲಿ ವಿದ್ಯುತ್ ಹೆಚ್ಚು ಹರಿದು ಹೋದರೆ ಎಲ್ಲವೂ ವೈಬ್ರೇಟ್ ಆದಾಗೆ ಆಗ್ತದೆ. ಸಾಮಾನ್ಯ ಆಡು ಭಾಷೆಯಲ್ಲಿ ಹಾಗೆ ಹೇಳ್ಬೋದು. ಇಲೆಕ್ಟ್ರಿಕಲ್ ಪೊಟೆನ್ಷಿಯಲ್ ಜಾಸ್ತಿಯಾಗಿ ಎಲ್ಲ ಕಡೆ ದೇಹದ ಒಳಹರಿವು ಜಾಸ್ತಿಯಾಗಿ ಒಂದು ರೀತಿಯ ಎಕ್ಸೈಟ್ ಆಗಿ ಸ್ನಾಯುಗಳು ಸಂಕುಚಿತಗೊಂಡು ಈ ರೀತಿ ಆಗುವಂಥದ್ದು. ಇದು ಸಿಂಪಲ್ ಆಡು ಭಾಷೆಯಲ್ಲಿ ಅಪಸ್ಮಾರ ಕಾಯಿಲೆ. ಹಾಗೆ ಆದಾಗ ದೇಹದ ಮೇಲಿನ ಕಂಟ್ರೋಲ್ ತಪ್ಪುತ್ತದೆ, ಸಡನ್ನಾಗಿ ವೈಬ್ರೆಂಟ್ ಆಗಿ ಶೇಕ್ ಆಗ್ತಾರೆ, ಎಲ್ಲಿದ್ದರಿಂದ ಕೆಳಗಡೆ ಬೀಳ್ತಾರೆ. ಬಿದ್ದು ಮತ್ತೆ ಒಂದು 2 ನಿಮಿಷಗಳ ಕಾಲ, 3 ನಿಮಿಷಗಳ ಕಾಲ ಈ ರೀತಿ ನಡೀತದೆ. ಆ ಬಳಿಕ ಅವರು ಡೀಪ್ ಸ್ಲೀಪಿಗೆ ಹೋಗ್ತಾರೆ, ತಲೆನೋವು ಬರ್ತದೆ, ಡೀಪ್ ಸ್ಲೀಪಿಗೆ ಹೋಗ್ತದೆ. ಸೊ ಇದನ್ನು ಸಾಮಾನ್ಯವಾಗಿ ನಾವು ಅಪಸ್ಮಾರ ಅಂತ ಹೇಳ್ತೇವೆ. ಬೇಸಿಕಲಿ ಇದು ನಮ್ಮ ಕೇಂದ್ರೀಯ ನರಮಂಡಲಕ್ಕೆ ಸಂಬಂಧಿಸಿದಂಥ ರೋಗ. ಜಾಗತಿಕವಾಗಿ ನಾವು ಹೇಳೋದಿದ್ರೆ, ಅಂಕಿಅಂಶಗಳನ್ನು ತೆಗೆದು ಹೇಳೋದಾದರೆ ಸುಮಾರು 700 ಕೋಟಿ ಜಾಗತಿಕ ಜನಸಂಖ್ಯೆಯಲ್ಲಿ ಸುಮಾರು 65 ಮಿಲಿಯನ್ ಮಂದಿ ಈ ರೋಗದಿಂದ, ಇಮ್ಯಾಜಿನ್ 65 ಮಿಲಿಯನ್ ಮಂದಿ ವರ್ಷದಲ್ಲಿ ಈ ರೋಗದಿಂದ ಬಳಲ್ತಾ ಇದ್ದಾರೆ. ಮತ್ತು ಪ್ರತಿ 100ರಲ್ಲಿ ಒಬ್ಬರಿಗೆ ಈ ಅಪಸ್ಮಾರ ಕಾಯಿಲೆ ಇದೆ. ನಮ್ಮ ಭಾರತ ದೇಶವನ್ನು ತೆಗೆದುಕೊಳ್ಳೋದಾದರೆ ಏನಿಲ್ಲ ಅಂದರೆ ನಮ್ಮ ಭಾರತ ದೇಶದಲ್ಲಿ 130 ಕೋಟಿಯಲ್ಲಿ 12 ಮಿಲಿಯನ್ ಮಂದಿ ಈ ರೋಗದಿಂದ ಬಳಲ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ಎಪಿಲೆಪ್ಸಿ ಅನ್ನೋದು ಮಕ್ಕಳಲ್ಲಿ ಜಾಸ್ತಿ ಬರುವಂಥದ್ದು. ಮಕ್ಕಳಲ್ಲಿ ಬೇರೆ ಬೇರೆ ಕಾರಣಗಳಿದೆ. ಸೊ ಈ ಅಪಸ್ಮಾರದ ಬಗ್ಗೆ, ರೋಗಗಳ ಬಗ್ಗೆ ಯಾಕೆ ಬರ್ತದೆ, ಹೇಗೆ ಬರ್ತದೆ ಅನ್ನೋದು ಜಾಗೃತಿ ಮಾಡುವ ಉದ್ದೇಶದಿಂದ ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರ್ತೇವೆ. ಈಗ ಅಪಸ್ಮಾರ ಬರಬೇಕಿದ್ರೆ ಏನು ಕಾರಣಗಳು? ನೋಡಿ, ನಮ್ಮ ದೇಹದ ಈ ಕೇಂದ್ರೀಯ ನರಮಂಡಲ ಏನು ನಿಯಂತ್ರಣ ಸಾಧಿಸ್ತದೆ, ಈ ಎಲ್ಲ ಸೆಲ್ಗಳ ಕಂಟ್ರೋಲ್ ಏನಾಗ್ತದೆ ಅದು ತಪ್ಪಿ ಹೋಗುವಂಥದ್ದು. ಈ ಇಂಬ್ಯಾಲೆನ್ಸ್ ಅಂತ ನಾನು ಹೇಳಿದೆ, ಅಸೆಟೈಲ್ ಕೋಲಿನ್ ಮತ್ತು ಗಾಬಾ ಅಂತ ಹೇಳುವ ಒಂದು ರಿಸೆಪ್ಟರ್ಗಳ ನಡುವಂಥ ಒಂದು ಹೊಂದಾಣಿಕೆಯ ಕೊರತೆಯಿಂದ ಉಂಟಾಗುವಂಥದ್ದು. ಯಾವಾಗ ಮೆದುಳಿಗೆ ಏಟು ಬೀಳ್ತದೋ ಆವಾಗ ಈ ರೀತಿಯ ಇಂಬ್ಯಾಲೆನ್ಸ್ ಉಂಟಾಗುವಂಥದ್ದು. ಒಂದು ಆನುವಂಶಿಕ ಕಾರಣಗಳು. ಆನುವಂಶಿಕ ಅಂದರೆ ಹೆರಿಡಿಟ್ರಿ. ಸೊ ತಂದೆ ತಾಯಂದಿರಿಗಿದ್ದರೆ, ತಂದೆ ತಾಯಿ ಅಂದರೆ ಅಜ್ಜ ಅಜ್ಜಂದಿರಿದ್ದರೆ ಅದು ಬರ್ತದೆ ವಂಶವಾಗಿ, ವಂಶ ಪಾರಂಪರ್ಯವಾಗಿ ಜೀನ್ಗಳು, ನಮ್ಮ ಏನು ವರ್ಣತಂತುಗಳು ಅಂತ ನಾವು ಹೇಳ್ತೇವೆ ಶುದ್ಧ ಕನ್ನಡದಲ್ಲಿ, ಅದರ ಮುಖಾಂತರ ತಂದೆಯಿಂದ ಮಕ್ಕಳಿಗೆ ಬಳುವಳಿಯಾಗಿ ಮಕ್ಕಳಿಗೆ ಬರುವಂಥದ್ದು. ಇದು ಮೇಯ್ನ್ ಒಂದು ಆನುವಂಶಿಕವಾದಂಥ ಕಾರಣಗಳಿಂದ ಆಗುವಂಥದ್ದು. ಸೊ ಇದಲ್ಲದೆ ಸಾಧಾರಣ 50% ಮಂದಿಯಲ್ಲಿ ಯಾಕೆ ಬರ್ತದೆ ಅಂತ ಗೊತ್ತಿಲ್ಲ, ಅನ್ನೋನ್ ರೀಸನ್ಸ್ ಅಂತ ಹೇಳ್ತೇವೆ. ಇದು ಸ್ಟ್ಯಾಟಿಸ್ಟಿಕ್ಸ್ನಲ್ಲಿರುವಂಥದ್ದು. ಯಾವ ಕಾರಣದಿಂದ ಬರ್ತದೆ ಅಂತ ಯಾರಿಗೂ ಗೊತ್ತಿರೋದು, ನಿಶ್ಚಿತ ಕಾರಣಗಳಂತೂ ಇಲ್ಲ. ಹಲವಾರು ಕಾರಣಗಳು ಒಟ್ಟುಗೂಡಿ ಬಂದಿರ್ಬೋದು. ಇಂಥದೇ ಕಾರಣದಿಂದ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಒಂದು ಅದು ಆನುವಂಶಿಕ ಕಾರಣ, ನಿರ್ದಿಷ್ಟ ಕಾರಣಗಳು ಇಲ್ಲದೇ ಇರುವಂಥದ್ದು, ಮತ್ತು ಮೆದುಳಿಗೆ ಏಟಾಗುವಂಥದ್ದು. ಸಾಮಾನ್ಯವಾಗಿ ಈ ಡೆಲಿವರಿ ಸಂದರ್ಭಗಳಲ್ಲಿ, ಮಗು ಹುಟ್ಟುವ ಸಂದರ್ಭಗಳಲ್ಲಿ ತಲೆಗೆ ಏಟಾದಾಗ, ಹಿಂದಿನ ಕಾಲದಲ್ಲೆಲ್ಲ ಫೋರ್ಸೆಪ್ಸ್ ಡೆಲಿವರಿ ಅದು ಇದೆಲ್ಲ ಇತ್ತು, ಈಗಲೂ ಇದೆ. ಆಗ ವೈಜ್ಞಾನಿಕತೆ ಅಷ್ಟು ಬೆಳೆದಿರಲಿಲ್ಲ. ಈ ಡೆಲಿವರಿ ಆಗೋ ಸಮಯದಲ್ಲಿ ತಲೆಗೆ ಏಟು ಬಿದ್ದಾಗ, ಮೆದುಳಿಗೆ ಕಂಪ್ರೆಸ್ ಆದಾಗ, ಮೆದುಳಿಗೆ ಏಟಾದಾಗ ಈ ರೀತಿ ಎಪಿಲೆಪ್ಸಿ ಫಿಟ್ಸ್ ಬರುವಂಥ ಸಾಧ್ಯತೆಗಳು. ಮಗುವಿನ ತಲೆಯನ್ನು ಗಟ್ಟಿಯಾಗಿ ಅಂತ ಹೇಳ್ತಾರೆ. ಹೌದು, ಅದು ಜಾಸ್ತಿ ಪ್ರೆಷರ್ ಆದಾಗ
ಒಂದು ಆನುವಂಶಿಕ ಕಾರಣಗಳು, ಮತ್ತು ಡೆಲಿವರಿ ಸಮಯದಲ್ಲಿ ಉಂಟಾಗುವಂಥ ಮೆದುಳಿಗೆ ಉಂಟಾಗುವ ಗಾಯಗಳು. ಇನ್ನೂ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ, ಈ ಸಾಮಾನ್ಯವಾಗಿ ವಿಪರೀತವಾದ ಜ್ವರ ಬಂದಾಗ, ಜಾಸ್ತಿ ಜ್ವರ ಬಂದಾಗ, 104-105 ಡಿಗ್ರಿ ಜ್ವರ ಬಂದಾಗ ಮಕ್ಕಳಿಗೆ ಅಥವಾ ಜ್ವರ ಬಂದವರಿಗೆ ಈ ಎಪಿಲೆಪ್ಟಿಕ್ ಅಟ್ಯಾಕ್ ಬರೋ ಸಾಧ್ಯತೆ. ಅಂದರೆ ದೇಹದ ಉಷ್ಣತೆ ಕಂಟ್ರೋಲ್ ಜಾಸ್ತಿ ಆದಾಗ, ಅತಿ ಜಾಸ್ತಿ ಆದಾಗ ಸಹ ಮತ್ತು ಈ ರೀತಿ ಬರೋ ಸಾಧ್ಯತೆ ಇದೆ. ಮತ್ತು ಮೆದುಳು, ನಮ್ಮ ಮೆದುಳು ಬಹಳ ಕ್ರಿಯಾಶೀಲವಾದಂತಹ ಮೆದುಳು. ಏನಾಗ್ತದೆ ಅಂತ ಹೇಳಿದರೆ, ಸಾಮಾನ್ಯವಾಗಿ ಒಬ್ಬ ಸಾಮಾನ್ಯ ಮನುಷ್ಯನಿಗೆ 1-1.5 kg ವೆಯ್ಟ್ ಇರ್ತದೆ ನಮ್ಮ ಬ್ರೈನ್. ಪ್ರತಿ 100 ಗ್ರಾಮ್ ಟಿಶ್ಯೂಗೆ 1 ನಿಮಿಷಕ್ಕೆ 30 ml ರಕ್ತ ಹೋಗಲೇಬೇಕು ಪ್ರತಿ ನಿಮಿಷಕ್ಕೆ. ಅದಕ್ಕಿಂತ ಕಡಿಮೆ ರಕ್ತದ ಒಳಹರಿವು ಕಡಿಮೆ ಆದ ಕೂಡಲೇ ಮೆದುಳುಗೆ ಆಕ್ಸಿಜನ್ ಸಪ್ಲೈ ಕಡಿಮೆ ಆದಾಗ ಮೆದುಳು ಈ ರೀತಿಯ ಅಪಸ್ಮಾರ, ಪಿಟ್ಸ್ ಬರುವುದರ ಮುಖಾಂತರ ತಮ್ಮ ಅಸಹನೆಯನ್ನು ತೋರಿಸುವಂಥದ್ದು. ಆದ ಕಾರಣ ಮೆದುಳಿಗೆ ನಾವು ಸಾಮಾನ್ಯವಾಗಿ 1 ನಿಮಿಷದಲ್ಲಿ ಸುಮಾರು 5-6 ಲೀಟರ್ ರಕ್ತ ಹೃದಯದಿಂದ ಹೊರಗೆ ಹಾಕ್ತದೆ. ಅದರಲ್ಲಿ 50% ಮೆದುಳಿಗೆ ಹೋಗೋದು. ನಮ್ಮ ಹೃದಯದಿಂದ ಬರುವ ಹೆಚ್ಚಿನ ರಕ್ತ ಮೆದುಳಿಗೆ ಹೋಗುವಂಥದ್ದು. ಸೊ 3 ನಿಮಿಷಕ್ಕಿಂತ ಜಾಸ್ತಿ ಮೆದುಳಿಗೆ ರಕ್ತದ ಪೂರೈಕೆ ಕಡಿಮೆ ಆದ ಕೂಡಲೇ ಈ ರೀತಿ ಪಿಟ್ಸ್ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಸೊ ಮೆದುಳು ಬಹಳ ಸೆನ್ಸಿಟಿವ್ ಆರ್ಗನ್ ಅಂತ ನಾವು ಹೇಳ್ತೇವೆ. ಸೊ ಇದರ ಬಗ್ಗೆಯೂ ನಾವು ಜಾಗ್ರತೆ ವಹಿಸಬೇಕಾಗತ್ತೆ. ಮತ್ತು ಇನ್ನು ಡಯಾಬಿಟಿಸ್ ಇರುವವರಿಗೆ ಗ್ಲೂಕೋಸ್ ಲೆವೆಲ್ ಕಡಿಮೆ ಆದಾಗ, ಆಮ್ಲಜನಕ ಗ್ಲೂಕೋಸ್ ವೆರಿ ಎಸೆನ್ಷಿಯಲ್ ನಮ್ಮ ಬ್ರೈನಿಗೆ, ಅದು ಕಡಿಮೆ ಆದಾಗಳು ಈ ರೀತಿ ಬರ್ತದೆ. ಮತ್ತು ಕೆಲವರಿಗೆ ಮೆಡಿಸಿನ್ಸ್ಗಳನ್ನು ತೆಗೆದುಕೊಂಡಾಗ, ತುಂಬ ಆಲ್ಕೋಹಾಲ್ ತಗೊಳ್ತಾರೆ ಕೆಲವರಿಗೆ ಅತಿಯಾದ ಆಲ್ಕೋಹಾಲ್ ಸೇವನೆ ಮಾಡಿದಾಗಲೂ ಸಹ ಬ್ರೈನಿಗೆ ಡಿಹೈಡ್ರೇಷನ್ ಆಗಿ ಆಮ್ಲಜನಕ ಸಪ್ಲೈ ಕಡಿಮೆಯಾಗಿ ತೊಂದರೆ ಆಗುವ ಸಾಧ್ಯತೆಗಳಿದೆ. ಕೆಲವೊಂದು ಮಾತ್ರೆಗಳು, ನಿದ್ರೆ ಮಾತ್ರೆಗಳು, ಗಾರ್ಡಿನಾಲ್ ಸೋಡಿಯಂ ಅಂತಿದೆ, ಬೆನ್ಸೋಡಯಾಜೆಪಮ್ ಅಂತಿದೆ, ಮತ್ತು ಕೆಲವೊಮ್ಮೆ ಗಾರ್ಡಿನಾಲ್ ಸೋಡಿಯಂ ಅಥವಾ ಫಿನೋಬಾರ್ಬಿಟಾನ್ ಅಂತೇಳಿ ಬೇರೆ ಬೇರೆ ರೀತಿಯ ಮಾತ್ರೆಗಳು, ಸೈಕೋಸಿಸ್, ಈ ಮಾನಸಿಕವಾಗಿ ಬಳಲಿದವರಿಗೆ ಈ ರೀತಿಯ ಮಾತ್ರೆಗಳನ್ನು ಕೊಡ್ತಾರೆ. ಅದು ಓವರ್ಡೋಸ್ ಆದಾಗಲೂ ಈ ರೀತಿಯ ಅಪಸ್ಮಾರ ಬರುವ ಸಾಧ್ಯತೆಗಳು ಇದೆ. ಸೊ ಹಲವಾರು ಕಾರಣಗಳಿಂದ ಈ ಪಿಟ್ಸ್ ಬರುವಂಥ ಸಾಧ್ಯತೆಗಳಿದೆ. ಬಿದ್ದು ಏಟಾದರೆ ಮತ್ತು ಮನಸ್ಸಿಗೆ ಒಂದು ರೀತಿಯ ಘಾತ ಆದರೆ ಈ ರೀತಿಯ ಕಾಯಿಲೆ ಬರ್ತದೆ ಅಂತ ಹೇಳ್ತಾರೆ. ಮೆದುಳಿಗೆ ಏಟು ಬಿದ್ದಾಗ ಬರ್ತದೆ. ಸಾಮಾನ್ಯವಾಗಿ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಆದಾಗ, ತಲೆಗೆ ಏಟು ಬಿದ್ದಾಗ ನಾವು ಸಬ್ಡ್ಯೂರಲ್ ಹೆಮಟೋಮಾ ಅಂತ ಹೇಳ್ತೇವೆ. ತಲೆಗೆ ಏಟು ಬಿದ್ದು ತಲೆಯ ಒಳಗಡೆ ರಕ್ತ ಹೆಪ್ಪುಗಟ್ಟಿದಾಗ ಏನಾಗ್ತದೆ ಅಂತ ಹೇಳಿ, ಬ್ರೈನ್ ಒಂದು ಸಾಲಿಡ್ ಕಂಪಾರ್ಟ್ಮೆಂಟಿನ ಒಳಗೆ ಇರುವಂಥದ್ದು, ಅಲ್ಲಿಗೆ ಏಟು ಬಿದ್ದು ಮೆದುಳಿನ ಒತ್ತಡ ಜಾಸ್ತಿ ಆದಾಗ, ಮೆದುಳಿನಲ್ಲಿ ಏನಾಗ್ತದೆ ಅಂದರೆ ಅದರಿಂದ ಹೊರ ಹೋಗಲಿಕ್ಕೆ ಚಾನೆಲ್ಗಳು ಕಡಿಮೆ, ಒತ್ತಡ ಜಾಸ್ತಿ ಆದ ಕೂಡಲೇ ಈ ರೀತಿ ಆಂತರಿಕ ಒತ್ತಡ ಜಾಸ್ತಿ ಆದ ಕೂಡಲೇ ಈ ರೀತಿ ಎಪಿಲೆಪ್ಸಿಕ್ ಅಟ್ಯಾಕ್ ಆಗುವಂಥದ್ದು. ಸೊ ಹೆಡ್ ಇಂಜುರಿ ಆದವರಿಗೆ ಸಾಮಾನ್ಯವಾಗಿ ನಾವು ಕೇಳ್ತೇವೆ, ಅಟ್ಯಾಕ್ ಆದ ಕೂಡಲೇ ನಿಮಗೇನಾದರೂ ಅಪಸ್ಮಾರ ಬಂದಿದೆಯಾ ಅಂತೇಳಿ. ಅದರ ಅರ್ಥ ಮೆದುಳಿಗೆ ಈ ಒತ್ತಡ ಜಾಸ್ತಿ ಆಗಿದೆ, ತೊಂದರೆ ಆಗಿದೆ ಅಂತ. ಸೊ ಅದು ಸಹ ನಾವು ಅದನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ. ಮತ್ತು ಮೆದುಳಿಗೆ ಶಾಕ್ ಆದಾಗಲೂ ಈ ರೀತಿಯ ಇದಾಗ್ತದೆ. ಖಂಡಿತವಾಗಿ ಸಹ ಮೆದುಳಿನ ಒಂದು ರೀತಿ ಮೆಂಟಲ್ ಶಾಕ್ ಅಂತ ಹೇಳ್ತೇವೆ ನಾವು. ಅದರಿಂದಲೂ ಬರುವಂಥದ್ದು. ಸಡನ್ನಾಗಿ ರಕ್ತದ ಪೂರೈಕೆ ಕಡಿಮೆ ಆದಾಗ ಖಂಡಿತವಾಗಿ ಸಹ ಆ ರೀತಿ ಬೆಳವಣಿಗೆ ಆಗುವ ಸಾಧ್ಯತೆಗಳು ಉಂಟು. ಒಟ್ಟಿನಲ್ಲಿ ಮೆದುಳು ಬಹಳ ಸೆನ್ಸಿಟಿವ್, ಬಹಳ ಬೇಗ ರಿಯಾಕ್ಟ್ ಆಗ್ತದೆ. ಇನ್ನು ಕೆಲವೊಮ್ಮೆ ಸೋಂಕು ತಗುಲಿದಾಗ, ರಕ್ತದಲ್ಲಿ ಎಲ್ಲಿಯಾದರೂ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ, ಸೋಂಕು ತಗುಲಿದಾಗ ಅದು ಮೆದುಳಿಗೆ ಮೆನಿಂಜೈಟಿಸ್ ಅಂತ ಹೇಳ್ತೇವೆ. ಮೆನಿಂಜೈಟಿಸ್ ಅಂದರೆ ಮೆದುಳಿನ ಹೊರಪದರ ಒಂದು ಇದೆ, ಮೆನಿಂಜಿಸ್ ಅಂತೇಳಿ. ಅದಕ್ಕೆ ಇನ್ಫೆಕ್ಷನ್ ಆದಾಗ, ಸೋಂಕಾದಾಗ ಅಥವಾ ಬ್ರೈನ್ ಆಬ್ಸೆಸ್ ಆದಾಗ, ಇಂತಹ ಎಲ್ಲ ಕಂಡೀಷನ್ಗಳಲ್ಲೂ ಸಹ ಬಹಳ ಈ ರೀತಿಯ ಅಪಸ್ಮಾರ ಬರುವ ಸಾಧ್ಯತೆಗಳಿದೆ. ಇನ್ನು ಸಿಂಪಲ್ ಹಲ್ಲು ಕೀಳುವಾಗಲೂ ಕೆಲವೊಮ್ಮೆ ಆಗ್ತದೆ. ನಾವು ಹಲ್ಲು ಕೀಳುವಾಗ ಇಂಜೆಕ್ಷನ್ ಕೊಡ್ತೇವೆ, ತುಂಬ ಭಯದಲ್ಲಿರ್ತಾರೆ. ಆಗ ಸಡನ್ನಾಗಿ ಮೆದುಳಿಗೆ ರಕ್ತದ ಪೂರೈಕೆ ಕಡಿಮೆ ಆಗ್ತದೆ. ನಾನು ಹೇಳಿದೆ, ಪ್ರತಿ ನಿಮಿಷಕ್ಕೆ 100 ಗ್ರಾಮ್ ಟಿಶ್ಯೂಗೆ 30 ml ಜಾಸ್ತಿ ರಕ್ತ ಬರಬೇಕಾಗತ್ತೆ. ಸೊ ರಕ್ತದ ಪೂರೈಕೆ ಕಡಿಮೆ ಆದಾಗ ಸಡನ್ನಾಗಿ ಅವರು ಕುರ್ಚಿಯಲ್ಲಿ ಕೂತವರು ಸಡನ್ನಾಗಿ ವೈಲೆಂಟಾಗಿ ವೈಬ್ರೇಟ್ ಆಗ್ತಾರೆ. ಅದರ ಅರ್ಥ ಅವರಿಗೆ ಈ ರೀತಿ ಎಪಿಲೆಪ್ಟಿಕ್ ಅಟ್ಯಾಕ್ ಆಗಿದೆ ಅಂತೇಳಿ. ಸೊ ಯಾವಾಗ ಮೆದುಳಿಗೆ ರಕ್ತದ ಪೂರೈಕೆ ಕಡಿಮೆ ಆಗ್ತದೋ ಆವಾಗೆಲ್ಲ ಅಪಸ್ಮಾರ ಬರ್ತದೆ. ಅದು ಏಟು ಬಿದ್ದಾಗಲೂ ಇರ್ಬೋದು, ಅಥವಾ ಅತಿಯಾದ ಮೆಡಿಸಿನ್ ಸೇವನೆ ಇರ್ಬೋದು, ಅತಿಯಾದ ಆಲ್ಕೋಹಾಲ್ ಸೇವನೆ ಇರ್ಬೋದು, ಅಥವಾ ಇನ್ನಾವುದೇ ಕಾರಣಗಳು, ಆನುವಂಶಿಕ ಕಾರಣಗಳು ಇರ್ಬೋದು. ಸಡನ್ನಾಗಿ ರಕ್ತದ ಪೂರೈಕೆ ಕಡಿಮೆ ಆದಾಗ ಈ ರೀತಿ ಅಪಸ್ಮಾರ ಬರುವ ಸಾಧ್ಯತೆಗಳು ಇದೆ. ಇನ್ನು ಮೂಲ ಕಾರಣ ಸೆರೆಬ್ರಲ್ ಪಾಲ್ಸಿ ಅಂತ ಒಂದು ರೋಗ ಇದೆ. ಸಾಮಾನ್ಯವಾಗಿ ಸೆರೆಬ್ರಲ್ ಪಾಲ್ಸಿ ಮಕ್ಕಳಲ್ಲಿ ಬರುವಂಥದ್ದು, ಅದು ಜನ್ಮಜಾತವಾಗಿ ಬರುವಂಥದ್ದು, ಹುಟ್ಟುವಾಗಲೇ ಬರುವಂಥದ್ದು. ಅಂತಹ ರೋಗ ಇರುವವರಲ್ಲಿ 50% ಮಂದಿಗೆ ರೆಗ್ಯುಲರ್ ಆಗಿ ಪಿಟ್ಸ್ ಅಟ್ಯಾಕ್ ಬರ್ತಾನೆ ಇರ್ತದೆ. ಇವರಿಗೆ ರೆಗ್ಯುಲರ್ ಆಗಿ ಮೆಡಿಸಿನ್ ಕೊಡಬೇಕು. ಒಮ್ಮೆ ಸೆರೆಬ್ರಲ್ ಪಾಲ್ಸಿ ಇರುವ ರೋಗಿಗಳಿಗೆ ಅಪಸ್ಮಾರ ಬಂದ ಮೇಲೆ ಅದಕ್ಕೆ ಕ್ಯೂರ್ ಮಾಡಲಿಕ್ಕೆ ಕಷ್ಟ. ಅಂಥವರಿಗೆ ನಿರಂತರವಾಗಿ ಔಷಧಿ, ವೈದ್ಯರ ಆರೈಕೆ ಬೇಕಾಗ್ತದೆ. ಪ್ರತಿ ತಿಂಗಳಿಗೊಮ್ಮೆ, ಪ್ರತಿ ದಿವಸಕ್ಕೊಮ್ಮೆ ಎಪಿಲೆಪ್ಸಿಕ್ ಅಟ್ಯಾಕ್ ಬರೋದು ಉಂಟು. ಅಂಥವರಿಗೆ ನಿರಂತರವಾಗಿ ವೈದ್ಯರ ಆರೈಕೆಯಿಂದ ಅದನ್ನು ಕಂಟ್ರೋಲ್ ಮಾಡಲಿಕ್ಕೆ ನಾವು ಪೂರಕವಾದ ವ್ಯವಸ್ಥೆ ಮಾಡಬೇಕಾಗೋದು.
ಸೊ ಈ ಎಲ್ಲ ಕಾರಣಗಳಿಂದ ಎಪಿಲೆಪ್ಸಿ ಅಟ್ಯಾಕ್ ಬರುವ ಸಾಧ್ಯತೆಗಳು ಇದೆ. ಅಪಸ್ಮಾರ ಅಂತ ಹೇಳಿದರೆ ಅದು ಯಾವುದೇ ರೀತಿಯಿಂದಲೂ ಬರಬಹುದು, ಯಾವುದೇ ಕಾರಣ ಇಲ್ಲದೆಯೂ ಬರಬಹುದು. ಹಾಗಿದ್ರೆ ಇಂತಹ ಅಪಸ್ಮಾರ ರೋಗ ಬಂದಾಗ ಇದಕ್ಕೆ ನಾವು ಏನು ಮಾಡಬಹುದು? ನೋಡಿ, ಅಪಸ್ಮಾರ ಬಂದಾಗ ನಮ್ಮಲ್ಲಿ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಗಮನ ಹರಿಸಬೇಕಾಗತ್ತೆ. ಏನಾಗ್ತದೆ ಅಂತ ಹೇಳಿದರೆ, ಅಪಸ್ಮಾರ ಬಂದ ಕೂಡಲೇ ಜನ ಏನು ಮಾಡ್ತಾರೆ, ಅವನು ಹೋಗಿ ಮುಖಕ್ಕೆ ಒಂದು ಚೆಂಬು ನೀರನ್ನು ಹಾಕ್ತಾರೆ. ಸಡನ್ನಾಗಿ ನೀರು ಚುಮುಕಿ ಕಬ್ಬಿಣದ ಕೀಲಿ ಏನಾದರೂ ಇದ್ದರೆ ಕಬ್ಬಿಣ ಕೊರಲೆ ಅಂತ ಹೇಳಿ ಆಡು ಭಾಷೆಯಲ್ಲಿ ಈ ರೀತಿ ಮಾಡೋದ್ರಿಂದ ಯಾವುದೇ ರೀತಿಯ ಒಂದು ಪ್ರಯೋಜನ ಇಲ್ಲ. ಯಾಕೆ ಅಂತ ಹೇಳಿದರೆ ಮನುಷ್ಯನ ಆಂತರಿಕವಾದ ತೊಂದರೆ ಅದು, ದೇಹದ ಮೆದುಳಿನ ಒಳಗಿರುವ ತೊಂದರೆಗೆ ನೀವು ಕಬ್ಬಿಣ ಕೊಟ್ಟರೆ ಏನಾಗ್ತದೆ? ಕಬ್ಬಿಣ ಕೊಡಬೇಕಾದ ಅವಶ್ಯಕತೆಯೇ ಇಲ್ಲ. ಅದು ಒಂದು ಯಾಕೆ ಈ ರೀತಿ ಒಂದು ಮೂಢನಂಬಿಕೆ ಬಂದಿದೆ ನನಗೆ ಅರ್ಥ ಆಗ್ತಾ ಇಲ್ಲ. ಮತ್ತು ಇದ್ದವರೆಲ್ಲ ಬಂದು ಮುಖಕ್ಕೆ ನೀರು ಹಾಕೋದು, ಬಡಿಯುವಂಥದ್ದು, ಆ ರೀತಿ ಮಾಡಬಾರ್ದು. ಒಮ್ಮೆ ಎಪಿಲೆಪ್ಟಿಕ್ ಅಟ್ಯಾಕ್ ಆದಾಗ ಪಬ್ಲಿಕ್ ಪ್ಲೇಸಲ್ಲಿ ಇರುವಾಗ, ಬಸ್ ಸ್ಟ್ಯಾಂಡಲ್ಲೂ ಆಗ್ಬೋದು, ಎಲ್ಲಿ ಬೇಕಾದ್ರೆ. ನಾನು ಮೊನ್ನೆ ನೋಡಿದೆ, ಒಂದು ರಾತ್ರಿ ಯಾರನ್ನೋ ಬಸ್ಸಿಗೆ ಡ್ರಾಪ್ ಮಾಡಲಿಕ್ಕೆ ಬಂದಾಗ ಬಸ್ ಸ್ಟ್ಯಾಂಡಲ್ಲಿ ಒಬ್ಬನಿಗೆ ಅವನು ಸಿಕ್ಕಾಬಟ್ಟೆ ಕುಡಿದು ಆಲ್ಕೋಹಾಲ್ ಓವರ್ಡೋಸ್ ಆದಾಗ ಎಪಿಲೆಪ್ಟಿಕ್ ಅಟ್ಯಾಕ್, ಅವನಿಗೆ ಎಪಿಲೆಪ್ಸಿಕ್ ಅಟ್ಯಾಕ್ ಆಯಿತು. ಎಲ್ಲರೂ ಅವನಿಗೆ ಕಬ್ಬಿಣ ಕೊಡುವಂಥದ್ದು, ನೀರು ಹಾಕುವಂಥದ್ದು, ಬಡಿಯುವಂಥದ್ದು ಎಲ್ಲರೂ ಮಾಡ್ತಾಯಿದ್ರು. ಅದರಿಂದ ಯಾವುದೇ ರೀತಿಯ ಪ್ರಯೋಜನ ಆಗಲ್ಲ. ಅಂತಹ ಅಟ್ಯಾಕ್ ಆದಾಗ ಅವರು ಎತ್ತರದ ಪ್ರದೇಶಗಳಲ್ಲಿದ್ದರೆ ಅವ್ರನ್ನ ನೆಲದ ಮೇಲೆ ಮಲಗಿಸಬೇಕು ಫಸ್ಟ್ ಕೆಲಸ. ಯಾಕೆಂದರೆ ಎತ್ತರದ ಪ್ರದೇಶಗಳಿಲ್ಲದೆ ಅವರು ಬಿದ್ದು ಡ್ಯಾಮೇಜ್ ಆಗುವ ಸಾಧ್ಯತೆ. ನೀರು, ಬೆಂಕಿ ಅದರ ಹತ್ತಿರ ಇರೋದಾಗೆ ನೋಡ್ಕೊಳ್ಬೇಕು. ಸೇಫ್ ಪ್ಲೇಸಿಗೆ ಸುಪಾಯನಾಗಿ ನೆಲದ ಮೇಲೆ, ಎತ್ತರದ ಪ್ಲೇಸಲ್ಲಿದ್ದರೆ ಒಂದು ಚೇರಲ್ಲಿದ್ದರೆ ಅವನು ತೆಗೆದು ನೆಲದಲ್ಲಿ ಮಲಗಿಸುವಂಥದ್ದು. ಮತ್ತು ಅವನಿಗೆ ಯಾವುದೇ ರೀತಿಯ ಹಾರ್ಮ್ ಆಗುವಂಥ ವಸ್ತುಗಳನ್ನು ಸಿಗದ ರೀತಿಯಲ್ಲಿ ನೋಡ್ಕೊಳ್ಬೇಕು. ಯಾವುದೋ ಒಂದು ಕಬ್ಬಿಣ ಶಾರ್ಪು ಪಕ್ಕದಲ್ಲಿ ಚೂರಿ ಇದೆಯೋ, ಕತ್ತಿ ಇದೆಯೋ, ಅಥವಾ ಕಬ್ಬಿಣದ ಮೊಳೆಯೋ ಏನಾರು ಇದ್ದರೆ ಅದು ವೈಲೆಂಟಾಗಿ ಶೇಕ್ ಮಾಡಿದಾಗ ದೇಹದ ಮೇಲೆ ನಿಯಂತ್ರಣ ಇರೋದಿಲ್ಲ, ಅವರೇ ಸೆಲ್ಫ್ ಇಂಜುರಿ ಮಾಡುವ ಸಾಧ್ಯತೆಗಳು ಇದೆ. ಸೊ ದೇಹದ ಬಟ್ಟೆಯನ್ನು ಸಡಿಲ ಮಾಡುವಂಥದ್ದು, ರಿಲ್ಯಾಕ್ಸ್ ಮಾಡಿ ನೆಲದ ಮೇಲೆ ಮಲಗಿಸುವಂಥದ್ದು, ಹತ್ತಿರ ಅವನಿಗೆ ಯಾವುದೇ ವಸ್ತು ಸಿಗದ ರೀತಿಯಲ್ಲಿ ನೆಲದಲ್ಲಿ ಇಟ್ಟರೆ ಬೀಳದ ರೀತಿಯಲ್ಲಿ ಮಾಡಿದರೆ ಅವನು ಯಾವುದೇ ಇಂಜುರಿ ಆಗುವ ಸಾಧ್ಯತೆ ಇಲ್ಲ. ಒಳ್ಳೆ ಗಾಳಿ ಬೆಳಕು ಕೂಡ ಬರುವ ಹಾಗಿರಬೇಕಂತ ಹೇಳ್ತಾರೆ. ಗಾಳಿ ಬೆಳಕು ಇದ್ದರೆ ಏನಾಗ್ತದೆ ಅಂತ ನಮಗೆ ಗೊತ್ತಾಗ್ತದೆ, ಕತ್ಲಲ್ಲಿದ್ದರೆ ಏನೂ ಗೊತ್ತಾಗೋದಿಲ್ಲ. ಬೆಳಕು ಇಲ್ಲದಿದ್ದರೆ ಆಬ್ವಿಯಸ್ಲಿ ಆಕ್ಸಿಜನ್ ಸಹ ಇರೋದಿಲ್ಲ, ಆಕ್ಸಿಜನ್ ಕಡಿಮೆ ಆಗ್ತದೆ. ಸೊ ಈ ಎಲ್ಲ ಕಾರಣಗಳಿಂದ ಅವ್ರನ್ನ ಬಟ್ಟೆಯನ್ನು ಸಡಿಲ ಮಾಡಿ ನೆಲದಲ್ಲಿ ಮಲಗಿಸಿ, ಮತ್ತು ಕೆಲವೊಮ್ಮೆ ಈ ಜೋರಾಗಿ ವೈಬ್ರೇಷನ್ ಆದಾಗ ನಾಲಿಗೆ ಹಲ್ಲು ಕಡಿಯುವಂಥದ್ದು, ಹಲ್ಲಿನ ನಡುವೆ ನಾಲಿಗೆ ಸಿಕ್ಕಾಕೊಂಡು ಭಾಳಷ್ಟು ಸಲ ನಾನು ನೋಡಿದ್ದೇನೆ. ನಾಲಿಗೆ ಕಟ್ಟಾಗಿ ಅದರಲ್ಲಿ ರಕ್ತ ಬರುವಂಥದ್ದು. ಮೊದಲೇ ಎಂಜಲು ಜಾಸ್ತಿ ಬರ್ತದೆ, ನೊರೆ ಬರ್ತದೆ. ಎಂಜಲು ಜಾಸ್ತಿ ಬಂದಾಗ ಗಂಟಲಿನಲ್ಲಿ ಇದು ಸಿಕ್ಕಾಕೊಂಡು ಉಸಿರಾಟದ ತೊಂದರೆ ಆಗುವ ಸಾಧ್ಯತೆ ಇದೆ. ಈ ಕಾರಣದಿಂದ ನಾವೇನು ಮಾಡ್ತೇವೆ, ಒಂದು ಬಟ್ಟೆಯ ತುಂಡನ್ನು ಹಲ್ಲುಗಳ ನಡುವೆ ಹಾಕುವಂಥದ್ದು, ಬೇರೆ ಏನನ್ನೂ ಹಾಕಬಾರ್ದು. ಬಟ್ಟೆಯ ತುಂಡನ್ನು ಹಲ್ಲುಗಳ ನಡುವೆ ಹಾಕಿದರೆ ಇಂಜುರಿ ಆಗಲಿಕ್ಕೆ, ಈ ಸಾಫ್ಟ್ ಬಟ್ಟೆಯನ್ನು ಹಾಕಿದರೆ ನಾಲಿಗೆಗೆ ತೊಂದರೆ ಆಗೋದು ತಪ್ಪಾಗುತ್ತೆ. ಕಚ್ಚಿಕೊಂಡ್ರೂ ಏನಾಗುವುದಿಲ್ಲ. ಸಾಫ್ಟ್ ವಸ್ತುವನ್ನು ಬಾಯಿಯ ನಡುವೆ ತುರುಕಿದರೆ ಏನು ತೊಂದರೆ ಆಗುವ ಸಾಧ್ಯತೆ ಇಲ್ಲ. ಇದಿಷ್ಟನ್ನು ನಾವು ಗಮನಿಸಬೇಕು. ಸೊ ಯಾವುದೇ ತೊಂದರೆ ಆಗುವಂಥ ಬೆಂಕಿ ನೀರಿನಿಂದ ದೂರ ಇಟ್ಟು ನೆಲದಲ್ಲಿ ಸುಪಾಯಿನ್ ಪೊಸಿಷನಲ್ಲಿ ಮಲಗಿಸಿ ಅವರಿಗೆ ಯಾವುದೇ ವಸ್ತು ಸಿಗದ ರೀತಿಯಲ್ಲಿ ನಾವು ಮಾಡಬೇಕು. ಇದು ಬಿಟ್ಟು ನಾವು ಅವನಿಗೆ ಮುಖದ ಮೇಲೆ ನೀರು ಚುಮುಕಿಸಿದರೆ ಮೊದಲೇ ಉಸಿರಾಡಲಿಕ್ಕೆ ಕಷ್ಟ, ಉಸಿರಾಡಲಿಕ್ಕೂ ಮತ್ತು ತೊಂದರೆ ಆಗ್ತದೆ. ಕಬ್ಬಿಣ ಕೊಟ್ಟರೆ ಅವನು ಪುನಃ ಅವನಿಗೆ ಡ್ಯಾಮೇಜ್ ಮಾಡುವ ಸಾಧ್ಯತೆ ಇದೆ. ಇದು ಯಾವುದು ಮಾಡಬೇಕಂತಿಲ್ಲ, ಎಲ್ಲೇ ಆದರೂ ಸಹ, ಅದು ಬಸ್ ಸ್ಟ್ಯಾಂಡ್ ಇರ್ಬೋದು, ರೈಲ್ವೆ ಸ್ಟೇಷನ್ ಇರ್ಬೋದು, ಅಥವಾ ಇನ್ಯಾವುದೇ ಪ್ರದೇಶಗಳಲ್ಲಿ ಇರ್ಬೋದು. ನಾವು ಸಾಮಾನ್ಯವಾಗಿ ಒಂದು ಮನೆಯಲ್ಲಿ ಈ ಎಪಿಲೆಪ್ಟಿಕ್ ಪೇಷಂಟ್ ಇದ್ದರೆ ಅವ್ರ ಮೇಲೆ ಒಂದು ಕಣ್ಣು ಯಾವತ್ತೂ ಇಡಬೇಕಾಗತ್ತೆ. ಇಂತಹ ಅಪಸ್ಮಾರ ಬರುವ ರೋಗಿಗಳಿಗೆ ಕೆಲವೊಂದು ನಾವು ಪ್ರೊಫೆಷನನ್ನು ನಾವು ಮಾಡಲಿಕ್ಕೆ ಬಿಡೋದಿಲ್ಲ. ವೈದ್ಯರು ನಾವು ಹೇಳ್ತೇವೆ, ಮನೆಯಲ್ಲಿ ತಂದೆ ತಾಯಂದ್ರಿಗೆ ಹೇಳ್ತೇವೆ, ಆ ಮಗುವಿನ ಮೇಲೆ ಒಂದು ಕಣ್ಣು ಇಡಿ. ಈವನ್ ಟು ದ ಎಕ್ಸ್ಟೆಂಟ್ ಅವರು ಒಬ್ಬನೇ ಬಾತ್ರೂಮಲ್ಲಿ ಸ್ನಾನ ಮಾಡುವಗಳು ಚಿಲಕ ಹಾಕಬೇಡಿ ಅಂತ ನಾವು ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ಅಲ್ಲಿ ಎಪಿಲೆಪ್ಟಿಕ್ ಅಟ್ಯಾಕ್ ಬಂದರೆ ಏನು ಮಾಡಲಿಕ್ಕೆ ಆಗೋದಿಲ್ಲ. ಚೀಲಕ ಹಾಕಿ ಬಂದರೆ ಏನು ಮಾಡೋಕ್ಕಾಗತ್ತೆ? ತೆಗಿಲಿಕ್ಕೆ ಆಗೋದಿಲ್ಲ. ಎತ್ತರದ ಪ್ರದೇಶಗಳಿಗೆ ಕೆಲಸ ಮಾಡೋದು, ಡ್ರೈವಿಂಗ್ ಮಾಡೋದು, ಮತ್ತು ಒಬ್ಬರೇ ಅವರನ್ನು ಬಿಡುವಂಥದ್ದು, ಇದು ಪಬ್ಲಿಕ್ ಪ್ಲೇಸ್ಗಳಲ್ಲಿ ಓಡಾಡುವಂಥದ್ದು ಒಬ್ಬರೇ, ಇದನ್ನೆಲ್ಲ ನಾವು ಅವಾಯ್ಡ್ ಮಾಡಿ ಅಂತ ಹೇಳ್ತೇವೆ. ಯಾಕೆ ಅಂತ ಹೇಳಿದರೆ ಯಾವಾಗ ಈ ಎಪಿಲೆಪ್ಸಿಕ್ ಅಟ್ಯಾಕ್ ಬರ್ತದೆ ಅಂಥೇಳಿ ವೈದ್ಯರಿಗೆ ಸಹ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಇಂಥವರ ಮೇಲೆ ಒಂದು ವಿಶೇಷವಾದ ಕಣ್ಣು ಇಟ್ಟು ಗಮನ ಇಟ್ಟು ನಾವು ಅಬ್ಸರ್ವ್ ಮಾಡಬೇಕಾದ ಅವಶ್ಯಕತೆ ಇರ್ತದೆ. ಆತ್ಮೀಯ ವೀಕ್ಷಕ ಬಂದವರೇ, ಪೊಸಕುರಲ್ಲ ವಿಶೇಷ ಮಾತುಕತೆ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ನಾವು ಅಪಸ್ಮಾರ ರೋಗದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ರವರು. ಅಪಸ್ಮಾರ ರೋಗ ಅಂದರೆ ಏನು, ವಿಶ್ವ ಅಪಸ್ಮಾರ ಜಾಗೃತಿ ದಿನಾಚರಣೆ ಯಾಕಾಗಿ ಮಾಡ್ತಾ ಇದ್ದಾರೆ, ಈ ಜಾಗೃತಿಯಲ್ಲಿ ಅಪಸ್ಮಾರ ರೋಗದ ಬಗ್ಗೆ ತೆಗೆದುಕೊಳ್ಬೇಕಾದಂತಹ ಎಚ್ಚರಿಕೆಗಳು, ಈ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಡಾಕ್ಟರ್, ಈಗ ನೀವು ಹೇಳಿದ್ರಿ ಅಪಸ್ಮಾರ ಬಂದರೆ ಯಾವ ರೀತಿಯಾಗೆಲ್ಲ ಮಾಡಬೇಕು ಹೇಳಿಕೊಂಡು, ಏನು ಮಾಡಬಾರ್ದು? ನೋಡಿ, ಫಸ್ಟ್ ನಾನು ಹೇಳಿದೆ, ಅವ್ರನ್ನ ಒಂದು ಸೇಫ್ ಆಗಿರುವ ಜಾಗಕ್ಕೆ ತಲುಪಿಸುವಂಥದ್ದು. ಅಪಸ್ಮಾರ ಬಂದಾಗ ಅಂತಹ ಜಾಗದಲ್ಲಿ ಅವ್ರನ್ನ ಮಲಗಿಸಿ ಅವ್ರನ್ನ ಅಬ್ಸರ್ವ್ ಮಾಡುವಂಥದ್ದು.
ಅವರಿಗೆ ಯಾವುದೇ ರೀತಿ ಅಪಾಯಕಾರಿ ವಸ್ತು ಸಿಗದ ರೀತಿಯಲ್ಲಿ ನಾವು ವ್ಯವಹರಿಸಿ ಅವ್ರನ್ನ ಅಬ್ಸರ್ವ್ ಮಾಡಬೇಕು. ಒಂದು 5 ನಿಮಿಷಗಳ ಕಾಲ ಜಸ್ಟ್ ಅವ್ರನ್ನ ವಾಚ್ ಮಾಡ್ತಾ ಇರಬೇಕು. ಆಮೇಲೆ ಈ ಎಪಿಲೆಪ್ಟಿಕ್ ಅಟ್ಯಾಕ್ ನಿಂತಾಗ ಅವರೇ ತನ್ನಿಂತಾನೇ ಸಮಾಧಾನ ಆಗುತ್ತೆ. ಇದು ಏನಾಗಿದೆ ಅಂತ ಹೇಳಿದರೆ, ಈ ರೀತಿ ಆದಾಗ ಕಬ್ಬಿಣ ಕೊಟ್ಟು 3 ನಿಮಿಷ ಆದಾಗ ಇವರು ಕಬ್ಬಿಣ ಕೊಡದಿದ್ದರೂ ಅದು ನಿಲ್ತದೆ. ಯಾವುದು ಎಪಿಲೆಪ್ಟಿಕ್ ಅಟ್ಯಾಕ್ 3ರಿಂದ 5 ನಿಮಿಷ. ಇವರು ಜನ ಏನು ಅನ್ಕೋತಾರೆ, ನಾನು ಕಬ್ಬಿಣ ಕೊಟ್ಟ ಕೂಡಲೇ ಅದು ನಿಂತದ್ದು ಅಂತ ಜನ ಅನ್ಕೋತಾರೆ. ಇದರ ಅವಶ್ಯಕತೆ ಇಲ್ಲ. ಕೂಲಂಕುಷವಾಗಿ ಅಬ್ಸರ್ವ್ ಮಾಡಿ ಒಮ್ಮೆ ಆ ಅಟ್ಯಾಕ್ ಸಬ್ಸೈಡ್ ಆದಾಗ, ಇದು ಕಂಟಿನ್ಯೂಸ್ ಆಗಿ ಅರ್ಧ ಗಂಟೆಗಳ ಕಾಲ ಎಪಿಲೆಪ್ಟಿಕ್ ಅಟ್ಯಾಕ್ ಬರಲ್ಲ. ಯಾವಾಗ ಬರ್ತದೆ, ಬ್ರೈನ್ ಟ್ಯೂಮರ್ ಎಲ್ಲ ಇದ್ದರೆ, ನಾನು ನೋಡಿದ್ದೇನೆ ಕೆಲವೊಂದು ಪೇಷಂಟ್ ಗಂಟೆಗಟ್ಟಲೆ ಎಪಿಲೆಪ್ಟಿಕ್ ಅಟ್ಯಾಕ್ ಬರುತ್ತೆ. ಇದು ಯಾಕೆ ಬರ್ತದೆ ಅಂತ ಹೇಳಿದರೆ, ಬ್ರೈನಲ್ಲಿ ಮಾಸ್ ಆಕ್ಯುಪೈಯಿಂಗ್ ಲೀಜನ್ ಅಂತ ಹೇಳ್ತೇವೆ, ಟ್ಯೂಮರ್ ಗಡ್ಡೆ ಬೆಳೆದಿದ್ದರೆ ಈ ರೀತಿ ಬೆಳೀತದೆ. ಬಟ್ ಈ ಇಲೆಕ್ಟ್ರಿಕಲ್ ಇಂಬ್ಯಾಲೆನ್ಸ್ ಆಗಿ ಬರುವಂಥ ಅಪಸ್ಮಾರ ಏನಿದೆ ನಾವು ಸೆರೆಬ್ರಲ್ ಪಾಲ್ಸಿನಲ್ಲಿ, ಅದೊಂದು ಕ್ಷಣಿಕ 2ರಿಂದ 3 ನಿಮಿಷಗಳ ಕಾಲ, ಆಮೇಲೆ ತನ್ನಿಂತಾನೇ ನಿಲ್ತದೆ. ಆಮೇಲೆ ರೋಗಿಯನ್ನು ನಾವು ಸೇಫಾಗಿ ಹತ್ತಿರದ ಆಸ್ಪತ್ರೆಗೆ ಕಳಿಸುವಂಥದ್ದು. ಅದು ಬಿಟ್ಟು ಇನ್ನೊಂದು ವಿಚಾರ, ಬಹಳ ನೋವಿನ ವಿಚಾರ, ಎಲ್ಲ ಅದನ್ನು ವಾಟ್ಸಪ್ಪಲ್ಲಿ ಲೈವಲ್ಲಿ ಕಳಿಸೋದು, ಫೇಸ್ಬುಕ್ಕಲ್ಲಿ ಲೈವ್ ಕಳಿಸೋದು, ಫೋಟೋ ತೆಗೆಯೋದಕ್ಕಿಂತ ಹೆಚ್ಚು ರೋಗಿಗಳ ಬಗ್ಗೆ ಕಾಳಜಿ ವಹಿಸಬೇಕು. ಯಾರು ತೊಂದರೆ ಆಗದ ರೀತಿಯಲ್ಲಿ ವ್ಯವಹರಿಸಬೇಕು. ಇನ್ನು ರೋಗಿಗಳಿಗೆ ಏನು ಮಾಡಬಾರ್ದಂತ, ನಾನೀಗ ತಾನೇ ಹೇಳಿದೆ, ಈ ಅಪಸ್ಮಾರ ಅನ್ನೋದು ಕ್ಯೂರೇಬಲ್ ಡಿಸೀಸ್ ಅಲ್ಲ. ಅಪಸ್ಮಾರ ಅನ್ನೋದು ಒಂದು ಸಿಂಪ್ಟಮ್. ಹಲವಾರು ರೋಗಗಳಲ್ಲಿ ಬ್ರೈನ್ ಟ್ಯೂಮರ್ ಇರುವಾಗಲೂ ಬರ್ಬೋದು, ತಲೆಗೆ ಏಟು ಬಿದ್ದಾಗಲೂ ಇರ್ಬೋದು, ಆನುವಂಶಿಕ ಕಾರಣ ಇರ್ಬೋದು, ಸೆರೆಬ್ರಲ್ ಪಾಲ್ಸಿ ಇರ್ಬೋದು, ಮತ್ತು ಯಾವುದಾದ್ರು ಮೆಡಿಸಿನ್ಸ್ ಇರ್ಬೋದು, ಅದರ ಓವರ್ಡೋಸ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು. ಈ 10 ಹಲವು ಕಾರಣಗಳಿಂದ ಬರುವಂತಹ ರೋಗದ ಲಕ್ಷಣವೇ ಮೆದುಳಿಗೆ ಏಟಾದಂಥ, ಮೆದುಳಿನಲ್ಲಿ ತೊಂದರೆ ಇರುವುದನ್ನು ತೋರಿಸಿಕೊಡುವುದೇ, ಜಗತ್ತಿಗೆ ತೋರಿಸಿಕೊಡುವುದು ಈ ಎಪಿಲೆಪ್ಸಿ ಅಥವಾ ಅಪಸ್ಮಾರದಿಂದ. ಸೊ ಇದನ್ನು ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡಲಿಕ್ಕೆ ಯಾಕಾಗಿ ಬಂದಿದೆ ಅನ್ನೋದನ್ನು ವೈದ್ಯರು ನಾವು ಅನಲೈಸ್ ಮಾಡ್ತೇವೆ. ಅದು ಏಟು ಬಿದ್ದದ್ದಾಗಿದ್ದರೆ ಅದನ್ನು ಟ್ರೀಟ್ ಮಾಡಿದರೆ ಸರಿಯಾಗುತ್ತದೆ. ಮೆದುಳಿನ ಆಂತರಿಕ ಒತ್ತಡ ಜಾಸ್ತಿ ಆಗಿದ್ದರೆ ಅದನ್ನು ಕಡಿಮೆ ಮಾಡಿದಾಗ ಸರಿಯಾಗ್ತದೆ. ಇನ್ನು ಸೆರೆಬ್ರಲ್ ಪಾಲ್ಸಿಯಿಂದ ಆಗಿದ್ದಕ್ಕೆ ನಾವು ಕಂಪ್ಲೀಟಾಗಿ ಕ್ಯೂರ್ ಮಾಡೋಕ್ಕಾಗಲ್ಲ, ನಿರಂತರವಾಗ ಔಷಧಿಯನ್ನು ಕೊಡುವಂಥದ್ದು. ಅದಕ್ಕೆ ಈ ಮೆದುಳಿನ ಈ ನಾನು ಏನು ಹೇಳಿದೆ, ಅಸೆಟೈಲ್ ಕೊಲಿನ್ ಮತ್ತು ಗಾಬಾ ಅಂತೇಳಿ ರಿಸೆಪ್ಟರ್ಗಳನ್ನು ಬ್ಯಾಲೆನ್ಸನ್ನು ಮಾಡುವಂಥ ಔಷಧಿಗಳು ಲಭ್ಯವಿದೆ. ಸೊ ಅವರಿಗೆ ಲೈಫ್ ಲಾಂಗ್ ಮೆಡಿಸಿನ್ಸ್ನ ಅವಶ್ಯಕತೆ ಇದೆ. ಅದು ನ್ಯೂರೋಲಜಿಸ್ಟ್ ಅಂತ ಹೇಳ್ತಾರೆ, ನರರೋಗ ತಜ್ಞರು ಅಂತ ಹೇಳ್ತಾರೆ. ಅವರು ಔಷಧಿ ಕೊಟ್ಟಿರ್ತಾರೆ ರೋಗಿಯ ಹೆತ್ತವರಿಗೆ ಅಥವಾ ರೋಗಿಯ ಸಂಬಂಧಿಕರಿಗೆ ದಿನನಿತ್ಯ. ಇದನ್ನು ಯಾವುದೇ ಕಾರಣದಿಂದ ನಿಲ್ಲಿಸಬಾರ್ದು. ಕೆಲವೊಮ್ಮೆ ಏನಾಗ್ತದೆ ಅಂತೇಳಿ, ಒಂದು ದಿನ ತಗೊಳ್ಳೋದು ಮತ್ತು ಒಂದು ದಿವಸ ತಗೊಳ್ಳದೇ ಇರೋದು, ಆ ರೀತಿ ಮಾಡಿದರೆ ತೊಂದರೆ ಆಗ್ತದೆ. ಈ ರೀತಿ ಔಷಧಿಗಳನ್ನು ನಿರಂತರವಾಗಿ ರೆಗ್ಯುಲರ್ ಆಗಿ ತೆಗೆದುಕೊಳ್ಳಬೇಕು. ಪ್ರತಿ 3ರಿಂದ 6 ತಿಂಗಳಿಗೊಮ್ಮೆ ವೈದ್ಯರ ಸಂದರ್ಶನ ಮಾಡಬೇಕು. ಅವರು ಅದಕ್ಕೆ ಈ ಮೆದುಳಿನ ಇಲೆಕ್ಟ್ರಿಕಲ್ ಪೊಟೆನ್ಷಿಯಲನ್ನು ಸಹ ರೆಕಾರ್ಡ್ ಮಾಡಲಿಕ್ಕಾಗತ್ತದೆ. ಎಲೆಕ್ಟ್ರೋಎನ್ಸೆಫಲೋಗ್ರಾಮ್ ಅಂತಿದೆ, EEG ಅಂತ ಒಂದು ಇದಿದೆ. ECG ಅಂತ ನಾವು ಏನು ಹಾರ್ಟಿಗೆ ಮಾಡ್ತೇವೋ ಅದೇ ರೀತಿ EEG ಅಂತ ಒಂದು ಟೆಸ್ಟ್ ಇದೆ. ಅದರಲ್ಲಿ ಮೆದುಳಿನ ಕ್ರಿಯಾಶೀಲತೆಯನ್ನು, ಮೆದುಳು ಯಾವ ರೀತಿ ಕೆಲಸ ಮಾಡ್ತಾ ಇದೆ, ಅದರಲ್ಲಿ ಯಾವ ರೀತಿ ಇಲೆಕ್ಟ್ರಿಕಲ್ ಇಂಪಲ್ಸ್ ಮೂವ್ ಆಗ್ತಾ ಇದೆ, ಅದನ್ನು ನಾವು ಗ್ರಾಫ್ ಟಿವಿನಲ್ಲಿ ನೋಡಲಿಕ್ಕಾಗತ್ತೆ. EEG ಮಾಡಿ ಅದು ಸರಿ ಇದೆಯೋ ಇಲ್ಲವೋ ಅಂತ ನಮಗೆ ತಿಳಿಲಿಕ್ಕಾಗತ್ತೆ. ಸೊ ಅದನ್ನು ಮಾಡಿಸ್ಕೊಳ್ತಾ ಇದ್ದರೆ ಸರಿಯಾಗಿ ಇದೆಯೋ ಇಲ್ಲವೋ ಅಂತ ಹೇಳಿ ನಮಗೊಂದು ಮಾಹಿತಿ ಸಿಗ್ತದೆ. ಸೊ ನಿರಂತರವಾಗಿ ವೈದ್ಯರ ಭೇಟಿ, ಸಂದರ್ಶನ, ನಿರಂತರವಾದ ಔಷಧಿ ಮಾಡ್ತಾ ಇದ್ದರೆ ಈ ರೋಗವನ್ನು ಪರಿಪೂರ್ಣವಾಗಿ ನಿಯಂತ್ರಿಸಬಹುದು, ಆದರೆ ಕ್ಯೂರ್ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ಇನ್ನು ಹೇಳಿದಾಗೆ ನಾವು ಅವರನ್ನು ನೆಗ್ಲೆಕ್ಟ್ ಮಾಡಬಾರ್ದು, ಅವರನ್ನು ಹೀಯಾಳಿಸುವಂಥದ್ದು, ಅವರನ್ನು ಸಮಾಜದ ಮುಖ್ಯವಾಹಿನಿಯಿಂದ ಹೊರಗಿಡುವಂಥದ್ದು, ಅವರ ಬಗ್ಗೆ ಕೀಳರಿಮೆ, ಅವರಿಗೆ ಮಾನಸಿಕವಾಗಿ ತೊಂದರೆ, ಕಿರುಕುಳ ಆಗುವ ರೀತಿಯಲ್ಲಿ ವ್ಯವಹಾರ ಮಾಡಬಾರ್ದು. ಅವರನ್ನು ನಾವು ಬೇರೆ ರೀತಿಯಲ್ಲಿ ನೋಡಿದರೆ, ಅವನಿಗೇನೋ ಇದೆ, ರೋಗ ಇದೆ ಅಂತ ಹೇಳಿದರೆ ಅವರು ಏನಾಗ್ತದೆ, ಅವರ ಸೆಲ್ಫ್ ಎಸ್ಟೀಮ್ ಅಂತೇಳಿ ಮಾನಸಿಕವಾಗಿ ಅವರು ಕೀಳರಿಮೆ ಅನುಭವಿಸಿ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್, ನಾನು ಅವ್ರ ಜೊತೆ ಬೆರೀಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರ ಭಾವನೆ ಬಂದರೆ ಬಹುಶಃ ನಮಗೆ ಅದು ಸಮಾಜಕ್ಕೆ ದೊಡ್ಡ ಲಾಸ್. ಆ ರೀತಿ ಆಗಬಾರ್ದು. ಅಂತಹ ಮಕ್ಕಳಿಗೆ ಆತ್ಮವಿಶ್ವಾಸ, ಧೈರ್ಯವನ್ನು ತುಂಬಿ ಹೆತ್ತವರು ಮತ್ತು ಸಮಾಜದವರು ನಾವು ಅವರನ್ನು ನಮ್ಮ ಮುಖ್ಯವಾಹಿನಿಗೆ ಸೇರಿಸಿಕೊಂಡ್ರೆ ಅವರಿಂದಲೂ ಸಹ ಸಮಾಜಕ್ಕೆ ಒಂದು ರೀತಿಯ ಪಾಸಿಟಿವ್ ಕಾಂಟ್ರಿಬ್ಯೂಷನ್ ಬರ್ಬೋದು. ಅದನ್ನು ಮಾಡಬೇಕು. ಆ ರೀತಿ ಮಾಡಿದರೆ ಮಾತ್ರ ನಾವು ಏನು ಪರ್ಪಲ್ ಡೇ ಅಂತ ಏನು ಮಾಡ್ತೇವೆ ಅಥವಾ ಎಪಿಲೆಪ್ಸಿ ಅವೇರ್ನೆಸ್ ಡೇ ಅಂತ ಮಾಡ್ತೇವೆ, ಅದು ಬಹಳಷ್ಟು ಅರ್ಥಪೂರ್ಣ ಆಗಲಿಕ್ಕೆ ಸಾಧ್ಯತೆ ಇದೆ. ನಾವು ವಿಶೇಷವಾಗಿ ಅಪಸ್ಮಾರ ರೋಗದ ಬಗ್ಗೆ ಮಾಹಿತಿ ಕೊಡುವುದೇ ರೋಗಿಗಳಿಗೆಲ್ಲ. ಯಾಕೆಂದರೆ ಅವರಿಗೆ ಆ ರೋಗ ಬಂದಾಗ ಅವರಿಗೆ ಏನು ಆಗ್ತದೆ ಅಂತ ಗೊತ್ತಿರುವುದಿಲ್ಲ. ಆದರೆ ಆ ರೋಗಿಗಳಿಗೆ ಏನು ಜಾಗ್ರತೆ ತಗೊಳ್ಬೇಕು ಅದನ್ನು ಇತರರು ತಗೊಳ್ಬೇಕು, ಪೋಷಕರು ಮನೆಯಲ್ಲಿ ತಗೊಳ್ಬೇಕು, ಸಮಾಜ ತಗೊಳ್ಬೇಕು. ಯಾಕೆಂದರೆ ದಾರಿಯಲ್ಲಿ ಹೋಗುವಾಗ ನೀವು ಹೇಳಿದ ಹಾಗೆ ಬಸ್ ಸ್ಟ್ಯಾಂಡಲ್ಲಿ, ರೈಲ್ವೆ ಸ್ಟ್ಯಾಂಡಲ್ಲಿ ಎಲ್ಲಿ ಬೇಕಿದ್ರೂ ಈ ರೋಗ ತಕ್ಷಣ ಕಾಣಿಸಿಕೊಳ್ಬೋದು. ಕಾಣಿಸಿಕೊಂಡ್ರೆ ಏನು ಮಾಡಬೇಕಂತ ನಮಗೆ ಗೊತ್ತಿರಬೇಕು. ಅದಕ್ಕಾಗಿ ನಾವು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಈಗ ನೀವು ಹೇಳಿದ ಹಾಗೆ ಮನೆಯಲ್ಲಿ ಹೆತ್ತವರು ಮತ್ತು ಸಮಾಜ ಈ ರೋಗಿಗಳ ಬಗ್ಗೆ ಯಾವ ರೀತಿ ಕಾಳಜಿ ತೋರಿಸಬೇಕು ನೋಡಿ. ಇದೊಂದು ಈ ರೋಗಕ್ಕೆ ನಾನೀಗ ತಾನೇ ಹೇಳಿದೆ, ಬಡವ ಬಲ್ಲಿದ ಅಂತ ಭೇದ ಇಲ್ಲ, ಹಿಂದೂ ಮುಸ್ಲಿಂ ಕ್ರೈಸ್ತ ಅಂತೇಳೋರ ಇದಿಲ್ಲ, ಬಣ್ಣಗಳ ಇದಿಲ್ಲ.
ಯಾರಿಗೂ ಬೇಕಾದರೂ ಯಾವುದೇ ವಯಸ್ಸಿನವರಿಗೂ ಯಾವುದೇ ಸಮಯದಲ್ಲಿ ಬೆಳಗ್ಗೆನೇ ಬರಬೇಕು, ರಾತ್ರಿ ಬರಬೇಕು, ಮಧ್ಯಾಹ್ನ ಬರಬೇಕು ಅಂತಿಲ್ಲ. ದಿನದ 24 ಗಂಟೆಗಳಲ್ಲಿ ಯಾವುದೇ ಸಮಯದಲ್ಲಿ ಯಾವುದೇ ಜಾತಿಯ ಯಾವುದೇ ಮತದ ಜನರಿಗೆ ಬರ್ಬೋದು. ಈ ನಿಟ್ಟಿನಲ್ಲಿ ಸಾಮಾಜಿಕವಾಗಿ ಪ್ರತಿಯೊಬ್ಬರಿಗೂ ಒಂದು ಹೊಣೆಗಾರಿಕೆ ಇದೆ. ನಾವು ಎಲ್ಲವನ್ನು ವೈದ್ಯರಿಗೆ ಬಿಟ್ಟು ಬಿಡಲಿಕ್ಕೆ ಆಗೋದಿಲ್ಲ. ಸೊ ಸಮಾಜದಲ್ಲಿ ಇರುವಂಥ ಪ್ರತಿಯೊಬ್ಬ ಮನುಷ್ಯರಿಗೂ ಒಂದು ಹೊಣೆಗಾರಿಕೆ ಇದೆ. ಸೊ ಇಂತಹ ವ್ಯಕ್ತಿಗಳು ಸಿಕ್ಕಿದಾಗ ಬಸ್ ಸ್ಟ್ಯಾಂಡಲ್ಲಿರ್ಬೋದು, ರೈಲ್ವೆ ಸ್ಟೇಷನ್ ಅಥವಾ ಇಲ್ಲಿಯಾದ ಇಂತಹ ವ್ಯಕ್ತಿಗಳು ಕಂಡು ಬಂದಲ್ಲಿ ಇಂಥದ್ದು ಮಾಡಬೇಕು ಮಾಡಬಾರ್ದು ಅಂತ ನಮಗೆ ಗೊತ್ತಿದ್ದರೆ ಸಿಂಪಲ್ ಮೆಷರ್ಸ್, ಆ ಮಗುವಿಗೆ ಅಥವಾ ಆ ರೋಗಿಗೆ ಯಾವುದೇ ತೊಂದರೆ ಆಗದ ರೀತಿಯಲ್ಲಿ ವ್ಯವಹರಿಸಬೇಕು. ಹಾಗೆ ಮಾಡಿದರೆ ಒಂದು ಆರೋಗ್ಯಪೂರ್ಣವಾದ ಸಮಾಜವನ್ನು ನಾವು ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಅಪಸ್ಮಾರ ರೋಗ ಅದು ಯಾವಾಗ ಎಲ್ಲಿ ಬೇಕಿದ್ರೂ ಕಾಣಿಸಿಕೊಳ್ಬೋದು. ಯಾಕೆ ಅಂತ ಹೇಳಿದರೆ ಆ ರೋಗಕ್ಕೆ ಯಾವುದೇ ಹೊತ್ತು ಗೊತ್ತು ಅಂತ ಇಲ್ಲ ಬರಲಿಕ್ಕೆ, ಅಥವಾ ಅದು ಹೀಗೆಯೇ ಬರಬೇಕು ಅಂತ ಇಲ್ಲ. ಯಾವುದೇ ಸಮಯದಲ್ಲೂ ಕೂಡ ಆ ರೋಗ ರೋಗಿಯನ್ನು ಕಾಡಬಹುದು. ಆದರೆ ಆ ಕಾಡಿದಂತಹ ಸಂದರ್ಭದಲ್ಲಿ ತನಗೆ ಏನಾಗುತ್ತದೆ ಅಂತ ಹೇಳಿ ರೋಗಿಗೂ ಗೊತ್ತಿರುವುದಿಲ್ಲ. ಆದರೆ ಅದರ ಬಗ್ಗೆ ನಮಗೆ ಗೊತ್ತಿರಬೇಕು. ನಾವು ಅದನ್ನು ನಿಯಂತ್ರಣ ಮಾಡುವಂತಹ, ಆ ರೋಗಿಯ ಬಗ್ಗೆ ಕಾಳಜಿ ತೋರಿಸುವಂತಹ ಕೆಲಸವನ್ನು ಮಾಡಬೇಕು. ಆ ರೋಗ ನಿಯಂತ್ರಣ ಮಾಡುವಂತಹ ಕೆಲಸ ನಿಯಂತ್ರಣ ಮಾಡಲಿಕ್ಕೆ ನಮ್ಮ ಕೈಯಲ್ಲೆಲ್ಲ ಇಲ್ಲ. ಆದರೆ ಆ ರೋಗಿಯನ್ನು ಒಳ್ಳೆಯ ಗಾಳಿ ಬೆಳಕಿರುವ ಕಡೆಯಲ್ಲಿ ಸರಿಯಾದ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಮಲಗಿಸಿ ಯಾವುದೇ ರೀತಿ ಇತರ ಅಹಿತಕರ ಘಟನೆಗಳು ಆ ರೋಗಿಗೆ ಆಗದ ಹಾಗೆ ನೋಡಿಕೊಳ್ಳುವಂತಹ ಹೊಣೆಗಾರಿಕೆ ನಮ್ಮ ಮೇಲಿದೆ, ಮನೆ ಹೆತ್ತವರಿಗೆ, ಸಮಾಜಕ್ಕೆ ಇದೆ ಅಂತ ಹೇಳಿಕೊಳ್ಳುತ್ತಾ ಈ ಅಪಸ್ಮಾರ ರೋಗದ ಜಾಗೃತಿ ದಿನ, ಈ ದಿನಾಚರಣೆಯ ಉದ್ದೇಶ ಎಲ್ಲರಿಗೂ ತಿಳಿಯುವಂತಾಗಲಿ. ಅಪಸ್ಮಾರ ರೋಗಿಗಳು ಕೂಡ ನಮ್ಮಂತೆ ಅವರು ಸಮಾಜದಲ್ಲಿ ಮುಖ್ಯವಾಹಿನಿಯಲ್ಲಿ ಎಲ್ಲ ಕೆಲಸ ಮಾಡಬಲ್ಲವರು. ಆದರೆ ಕೆಲವೊಂದು ಕೆಲಸಗಳಿಗೆ ನಾವು ಅವರನ್ನು ವೈದ್ಯರು ಹೇಳಿದ ಹಾಗೆ ಅದನ್ನು ಕಳಿಸುವ ಹಾಗಿಲ್ಲ. ಅವರ ಬಗ್ಗೆ ನಿಗಾ ಇರಬೇಕಾಗುವಂತಹ ಜವಾಬ್ದಾರಿ ಇದೆ, ಹೊಣೆಗಾರಿಕೆ ಇದೆ. ಅಂತಹ ಹೊಣೆಗಾರಿಕೆಯನ್ನು ನಾವೆಲ್ಲರೂ ಎಚ್ಚರಿಕೆಯಿಂದ ಮಾಡುವ ಅಂತ ಹೇಳಿಕೊಳ್ಳುತ್ತಾ ಈ ಒಂದು ಒಳ್ಳೆಯ ಮಾಹಿತಿಯನ್ನು ಹಂಚಿಕೊಂಡಂತಹ ಡಾಕ್ಟರ್ ಮುರಳಿ ಮೋಹನ್ ಚೂಂತಾರ್ ಇವರಿಗೆ ಎಲ್ಲ ವೀಕ್ಷಕ ಬಂಧುಗಳ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಂದನೆಗಳು ಡಾಕ್ಟ್ರೇ. ಧನ್ಯವಾದ.